ಎಂದೆಂದಿಗೂ ನಿಮ್ಮೊಂದಿಗೆ ನಾನು ರಾಮದಾಸ್ ನಿಮ್ಮೊಂದಿಗೆ. ಲಾಕ್ಡೌನನ್ನು ಮತ್ತೆ 1 ವಾರಗಳ ಕಾಲ ವಿಸ್ತರಣೆ ಮಾಡಲಾಗಿದೆ ಯಥಾಸ್ಥಿತಿಯಲ್ಲಿ. ಬಹುಶಃ 1 ವಾರದ ನಂತರದಲ್ಲಿ ಬಹುಶಃ ಸರ್ಕಾರ ಎಲ್ಲವನ್ನು ಕೂಡ ಸಡಿಲಿಕೆ ಮಾಡಬಹುದಂತ ನಿರ್ಧಾರ ತೆಗೆದುಕೊಳ್ಳಬಹುದು ಅನ್ನುವಂಥ ಒಂದು ನಿರೀಕ್ಷೆ. ಇದೇ ಸಂದರ್ಭದಲ್ಲಿ ಪಾಸಿಟಿವಿಟಿ ದರ 5% ಕಡಿಮೆ ಬರಬೇಕು, ಆ ನಂತರ ನಾವು ಪರಿಪೂರ್ಣವಾದ ರೀತಿಯಲ್ಲಿ ಲಾಕ್ಡೌನ್ನ ಸಡಿಲಿಕೆ ಮಾಡಲಿಕ್ಕೆ ಸಾಧ್ಯ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಗಮನಿಸಬೇಕಾದರೆ ಅದರ ಪಾಸಿಟಿವಿಟಿ ದರ ಏನಿದೆ ಆ ರೇಟ್ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. 22% ಇತ್ತು, ಈಗ ಬರ್ತಾ 17ರಿಂದ 20 ಒಳಗೆ ಅದರ ರೇಟ್ ಬಂದು ನಿಂತಿದೆ ಪಾಸಿಟಿವಿಟಿ ದರ. ಸೊ ಹಾಗಾಗಿ ಒಂದು ನಿರೀಕ್ಷೆ ಇದೆ, ಕಡಿಮೆ ಆಗಬಹುದು, ಆಗ್ತದೆ ಅನ್ನುವಂಥ ನಿರೀಕ್ಷೆಗಳು ಇದ್ದಾವೆ. ಹಾಗಂತ 17% ಏನು ಪಾಸಿಟಿವಿಟಿ ದರ ಇದೆ ಅದು ಸ್ವಲ್ಪ ಹೆಚ್ಚಿಗೆ ಅಂತಲೇ ಈ ಪರಿಸ್ಥಿತಿ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯವಾರು ಜಿಲ್ಲಾವಾರು ನೋಡಬೇಕಿದ್ರೆ ಜಿಲ್ಲೆಯಲ್ಲಿ ಸ್ವಲ್ಪ ನಾವು ಅದನ್ನು ಗಮನಕ್ಕೆ ತೆಗೆದುಕೊಳ್ಬೇಕಾಗ್ತದೆ ಅಂತ ಅನ್ನೋದು ಜಿಲ್ಲಾಡಳಿತದ ನಿರ್ಧಾರ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ 1 ವಾರ ಅದನ್ನು ಮುಂದೂಡಲಾಗಿದೆ. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ, ಯಾಕೆಂದರೆ ನಗರ ಭಾಗದಲ್ಲೇ ಇದು ಅತಿ ಹೆಚ್ಚಾಗಿ ಮೊದಲು ಕಂಡು ಬಂದಿರುವಂಥದ್ದು, ಮತ್ತು ಜಿಲ್ಲೆಯ ಇಡೀ ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಇರುವವರಿಗೂ ಕೂಡ ಒಂದು ಎಲ್ಲ ರೀತಿಯ ಫೆಸಿಲಿಟಿ ಇರುವಂಥ ಆಸ್ಪತ್ರೆಗಳು ಕೂಡ ಇರುವುದು ಈ ನಗರ ಭಾಗದಲ್ಲಿ ಮಂಗಳೂರು ಮಹಾನಗರದ ಅಡಿಯಲ್ಲಿ. ಸೊ ಹಾಗಾಗಿ ಇಲ್ಲಿ ದರಗಳ ಮೇಲೆ ಇಲ್ಲಿ ಏರಿಳಿತಗಳ ಬಗೆಗೆ ಭಾಳಷ್ಟು ಗಮನವನ್ನು ನೀಡಲಾಗ್ತದೆ ಮತ್ತು ಒಂದು ರೀತಿಯ ಒಂದು ತೀರ್ಮಾನಗಳು ಕೈಗೊಳ್ಳಲಿಕ್ಕೂ ಕೂಡ ಅದು ಮಾದರಿಯಾಗಿರ್ತದೆ ಅಂತ ಅನ್ನುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆ ಯಾವ ರೀತಿಯಲ್ಲಿ ಲಾಕ್ಡೌನ್ನ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದೆ, ಆರೋಗ್ಯದ ಬಗ್ಗೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇನ್ನು ಕೋವಿಡ್ ಬಗ್ಗೆಗೂ ಕೂಡ ಯಾವ ರೀತಿಯ ಕಾರ್ಯಾಚರಣೆ ಮಾಡ್ತಾ ಇದೆ ಮತ್ತು ಇನ್ನು ಮುಂದೆ ಏನು ಅಂತ ಅನ್ನೋದರ ಬಗೆಗೆ ನಾವು ಮಾತನಾಡಬೇಕು. ನಮ್ಮ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುಂದೆ ಮತ್ತೆ 1 ವಾರ ವಿಸ್ತರಣೆ ಮಾಡಲಾಗಿದೆ ಅನ್ನೋದು ಒಂದು ಮಟ್ಟಿಗೆ ಈಗ ಮಂಗಳೂರಿನಲ್ಲಿ ಸಮಾಧಾನಕರವಾದಂಥ ಒಂದು ಪರಿಸ್ಥಿತಿ ಇದೆಯೇ ಕೋವಿಡ್ಗೆ ಸಂಬಂಧಪಟ್ಟಾಗೆ? ಈಗ ನಮಗೆಲ್ಲರಿಗೂ ತಿಳಿದ ಹಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಕೋವಿಡಿನ ಪಾಸಿಟಿವ್ ಕೇಸಸ್ಗಳನ್ನು ಈ ಹಿಂದೆ ಗಮನಿಸುವಾಗ ನಗರ ಭಾಗದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪಾಸಿಟಿವ್ ಕೇಸಸ್ಗಳಿತ್ತು. ಆದರೆ ನಗರ ಪಾಲಿಕೆಯ ಒಂದು ನೇತೃತ್ವದಲ್ಲಿ ನಾವು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 10 ನಮ್ಮ ನಗರ ಆರೋಗ್ಯ ಕೇಂದ್ರಗಳನ್ನು ಕೇಂದ್ರೀಕೃತವಾಗಿ ಸಾಕಷ್ಟು ಕೆಲಸ ಕಾರ್ಯಗಳು, ಅದು ನಮ್ಮ ಜಿಲ್ಲಾ ಆರೋಗ್ಯ ಕೇಂದ್ರ ಇಲಾಖೆಯಲ್ಲಿರುವಂಥ ವೈದ್ಯಾಧಿಕಾರಿಗಳು ಮತ್ತು ಅವರ ತಂಡ, ಅದರ ಜೊತೆಗೆ ಮಹಾನಗರ ಪಾಲಿಕೆಯಲ್ಲಿ ಈ ಹಿಂದೆ ನಾವು ಕೆಲವು ಆರೋಗ್ಯಕ್ಕೆ ಸಂಬಂಧಿಸಿದಂಥ ಮಲೇರಿಯಾ ಇರ್ಬೋದು, ಡೆಂಗು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕೆಲಸ ಕಾರ್ಯಗಳು ನೇರವಾಗಿ ನಗರ ಪಾಲಿಕೆಯಿಂದ ನಮ್ಮ MPW ವರ್ಕರ್ಸ್ಗಳು ಮಾಡಿದ್ದಾರೆ. ಅದು ಅವರೆಲ್ಲರನ್ನ ಒಟ್ಟು ಸೇರಿಸಿ ಭಾಳ ವ್ಯವಸ್ಥಿತವಾಗಿ ನಗರದಲ್ಲಿರುವಂತಹ 10 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೇಂದ್ರೀಕೃತವಾಗಿ ಭಾಳ ಚೆನ್ನಾಗಿ ಕೆಲಸ ಕಾರ್ಯಗಳಾಗ್ತಾ ಉಂಟು. ಒಂದಷ್ಟು ಕಂಟ್ರೋಲಿಗೆ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೂ ಕೂಡ ನಿರೀಕ್ಷೆಯ ಮಟ್ಟಕ್ಕೆ ನಾವು ತಲುಪಲಿಲ್ಲ. ಅದೇ ಕಾರಣಕ್ಕೋಸ್ಕರ ಮತ್ತೆ 1 ವಾರದ ಕಾಲ ಏನು ಆ ಲಾಕ್ಡೌನನ್ನು ಈ ನಮ್ಮ ನಗರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದನ್ನು ವಿಸ್ತರಣೆ ಮಾಡಿರುವಂಥದ್ದು. ಈಗ ಮುಂದೆ ಅಂದರೆ ನಾವು ನಿರೀಕ್ಷೆ ಮಾಡಬಹುದೇ, ಕಡಿಮೆ ಆಗಬಹುದು ಅಂತ ಅನ್ನುವಂಥದ್ದು ಈ ಹಿಂದಿನ ಯಾವ ಕಾರ್ಯಾಚರಣೆಗಳಿಂದ ಈ ಮಟ್ಟಕ್ಕೆ ತರಲಾಗಿದೆ ಅಂತ? 2 ಭಾಳ ಪ್ರಾಮುಖ್ಯವಾದ ಅಂಶ. ಒಂದು, ಏನು ಲಾಕ್ಡೌನ್ನ ಮಾರ್ಗಸೂಚಿ ಇದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂಥದ್ದು, ಅದನ್ನು ಎನ್ಫೋರ್ಸ್ ಮಾಡುವಂಥ ಜವಾಬ್ದಾರಿ ಮಹಾನಗರ ಪಾಲಿಕೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಮಾಧ್ಯಮದಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ಯಾವ ರೀತಿ ಕೆಲವೊಂದು ಅದನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಮಹಾನಗರ ಪಾಲಿಕೆಯಿಂದ ಕೆಲವೊಂದು ನಾವು ಕಾರ್ಯಾಚರಣೆಗಳನ್ನು ಕೂಡ ಮಾಡ್ತೇವೆ. ಇದರ ಉದ್ದೇಶ ಏನು ಹೇಳಿದರೆ, ಒಂದು ಲಾಕ್ಡೌನ್ ಮಾಡಿದಂತಹ ಉದ್ದೇಶ ಅದು ಇದಾಗಬೇಕು, ಪರ್ಪಸ್ ಸರ್ವ್ ಆಗಬೇಕು. ಯಾಕೆ ಹೇಳಿದರೆ ಕಟ್ಟುನಿಟ್ಟಾಗಿ ಅದನ್ನು ನಾವು ಪಾಲನೆ ಮಾಡಿದರೆ ಮಾತ್ರ ನಮಗೆ ಅದರ ರಿಸಲ್ಟ್ ಸಿಗುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಕಡೆಯಿಂದ ನಗರ ಪಾಲಿಕೆಯು ಕೂಡ ಇದನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಏನು ಪಾಸಿಟಿವ್ ಕೇಸ್ಗಳನ್ನು, ಈ ಕೋವಿಡ್ ಸೋಂಕಿತರನ್ನು ಅವರನ್ನು ಐಡೆಂಟಿಫೈ ಮಾಡುವಂಥದ್ದು, ತಕ್ಷಣ ಅವರು ಎಲ್ಲಿ ಐಸೋಲೇಷನ್ ಇಲ್ಲಿದ್ದಾರೆ ಅಲ್ಲಿಗೆ ಧಾವಿಸಿಕೊಂಡು ಅವರ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಗಳನ್ನು ಟ್ರೇಸ್ ಮಾಡುವಂಥದ್ದು, ಟ್ರ್ಯಾಕಿಂಗ್ ಮಾಡುವಂಥದ್ದು ಭಾಳ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳು. ಈ 2 ಕೆಲಸವು ಪರಿಣಾಮಕಾರಿಯಾಗಿ ಬಹಳ ವ್ಯವಸ್ಥಿತವಾಗಿ ಆದರೆ ಒಟ್ಟು ಕೋವಿಡನ್ನು ನಮ್ಮ ನಗರ ಭಾಗದಲ್ಲಿ ಒಂದು ಕಂಟ್ರೋಲಿಗೆ ತರಬಹುದಂತ ನನ್ನ ಅನಿಸಿಕೆ. ಈ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಾಗಿ ಆದಂಥ ಗೊಂದಲಗಳು, ಒಮ್ಮೆಲೆ ಜನ ಬಂದರು. ಸೊ ಈ ಸಂದರ್ಭದಲ್ಲಿ ಬಹಳ ಜನ ಒಂದೊಮ್ಮೆ ಸ್ವಲ್ಪ
ಗೊಂದಲದ ವಾತಾವರಣ ಆ ಸಂದರ್ಭದಲ್ಲಿ ಏರ್ಪಟ್ಟಿರುವಂಥದ್ದು. ಈಗ ಸಹಜ ಸ್ಥಿತಿಗೆ ಬಂದಿದ ಆ ಸಂದರ್ಭದಲ್ಲಿ ಯಾಕೆ ಅದು ಹಾಗಾಯಿತು? ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಏನು ವ್ಯಾಕ್ಸಿನೇಷನು ಮೊದಲನೆಗೆ ವ್ಯಾಕ್ಸಿನೇಷನ್ ಬಂದಾಗ ಭಾಳ ರೀತಿಯ ಜನರಲ್ಲಿ ಆಸಕ್ತಿ ಇರಲಿಲ್ಲ. ಅದು ಎಲ್ಲಿಂದ ಹೇಳಿದರೆ ಫ್ರಂಟ್ಲೈನ್ ವರ್ಕರ್ಸಿಂದ ಹಿಡಿದು ಜನಸಾಮಾನ್ಯರವರೆಗೆ ಆ ರೀತಿಯ ಎಲ್ಲ ನಗರ ಕೇಂದ್ರಗಳಲ್ಲಿ ವ್ಯವಸ್ಥಿತವಾಗಿ ಆ ವ್ಯವಸ್ಥೆಗಳನ್ನು ಮಾಡಿದ್ದು. ಅದರಲ್ಲಿ ಕೂಡ ಪ್ರಥಮದ ಹಂತದಲ್ಲಿ ಹೆಲ್ತ್ ಕೇರ್ ವರ್ಕರ್ಸಿಗೆ, ಫ್ರಂಟ್ಲೈನ್ ವರ್ಕರ್ಸಿಗೆ ಮತ್ತು ಜನಸಾಮಾನ್ಯರಿಗೆ ಎನ್ನುವಂಥದ್ದು ನಾವು ವ್ಯವಸ್ಥೆಯನ್ನು ಮಾಡಿತ್ತು. ಆದರೆ ಮತ್ತೆ ಏನು ಎರಡನೇ ಅಲೆ ಏನಿದೆ ಕೋವಿಡ್, ಅದೊಂದು ನಗರ ವ್ಯಾಪ್ತಿಯಲ್ಲಿ ವ್ಯಾಪಿಸುವಾಗ ಇಲ್ಲಿ ಅಂತಲ್ಲ ಇಡೀ ದೇಶದಲ್ಲಿ ವ್ಯಾಕ್ಸಿನಿಗೆ ಬೇಡಿಕೆಗಳು ಹೆಚ್ಚಾಯಿತು. ಖಂಡಿತವಾಗ್ಲೂ ಬೇಡಿಕೆ ಹೆಚ್ಚಾಗುವಾಗ ಅದೇ ಪ್ರಮಾಣದಲ್ಲಿ ಸಪ್ಲೈ ಇರಲಿಲ್ಲ. ಅಂದರೆ ಪೂರೈಕೆಯ ಒಂದು ಅಭಾವ ಇದ್ದದ್ರಿಂದ ಇದೆಲ್ಲವೂ ಕೂಡ ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು, ಬೇರೆ ಏನೂ ಅಲ್ಲ. ಆದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ ಹಂತ ಹಂತವಾಗಿ ಈಗ ಮೊನ್ನೆ ನಂತರ ಒಂದಷ್ಟು ಹತೋಟಿಗೆ ಬಂದಿದೆ. ಭಾಳ ವ್ಯವಸ್ಥಿತವಾಗಿ ವ್ಯಾಕ್ಸಿನ್ ಅನ್ನು ಕೊಡುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಈಗ ಸಾಧಾರಣ ಎಷ್ಟು ಡೋಸ್ ಬಂದಿದೆ? ಈಗ ಮೊನ್ನೆ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದ ನಂತರದಲ್ಲಿ ಅಲ್ಲ, ಪ್ರಧಾನಿಯವರು ಘೋಷಣೆ ಮಾಡಿರುವಂಥದ್ದು ಇನ್ನು ಏನು ಇದೇ ತಿಂಗಳ 21ರ ನಂತರ ಏನು 18+ ಮತ್ತೆ ಇನ್ನು ಹೆಚ್ಚುವರಿ ಲಸಿಕೆಗಳು ಬರುವಂಥ ನಿರೀಕ್ಷೆಗಳಿದೆ. ಅದರ ನಂತರ ಇನ್ನೂ ಕೂಡ ಒಂದಷ್ಟು ಈಗಾಗಲೇ ಮೋರ್ ದೆನ್ 45 ಇಯರ್ಸ್ ಇದು ನನಗೆ ತಿಳಿದ ಹಾಗೆ. ಈಗ ಸ್ವಲ್ಪ ಮೊನ್ನೆ ಒಂದು 2 ಸೆಷನ್ ಮಾಡಿದ್ರು, ಅದರ ನಂತರ ಭಾಳ ರೀತಿಯ ಗೊಂದಲವೂ ಆಗಿಲ್ಲ. 2,000 ಡೋಸ್ನಾಗಿ ಬರ್ತಾ ಇತ್ತು, ಅದು ಜಾಸ್ತಿ ಆಗಿದೆಯಾ? ಜಾಸ್ತಿ ಆಗಿದೆ. ಅದು ನಿರ್ದಿಷ್ಟವಾಗಿ 2,000 ಡೋಸ್ ಆ ರೀತಿ ಅಂತಲ್ಲ, ಒಮ್ಮೊಮ್ಮೆ 10,000 ಡೋಸ್ಗಳನ್ನು ಬಂದಿರುವಂಥದ್ದು. ನಮಗೆ ಯಾವ ರೀತಿ ಅದು ಸಪ್ಲೈ ಆಗ್ತದೆ ಅದಕ್ಕೆ ಅನುಗುಣವಾಗಿ ನಾವು ಅದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅದನ್ನು ವಿತರಣೆ ಮಾಡುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಈಗಾಗಲೇ 45 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಹೆಚ್ಚು ಕಮ್ಮಿ ಫಸ್ಟ್ ಡೋಸಿಗೆ ಇನ್ನೊಂದು ಸ್ವಲ್ಪ ಸಮಯದ ನಂತರ ಸೆಕೆಂಡ್ ಡೋಸ್ ಆಲ್ಮೋಸ್ಟ್ ಮತ್ತೆ ನಾವು 18+ ಹೋಗುವಂಥದ್ದು. ಮತ್ತೆ ಈಗಾಗಲೇ 84 ಡೇಸ್ ಆದವರಿಗೆ ಕೋವಿಶೀಲ್ಡ್ ಇರ್ಬೋದು, ಅವರಿಗೂ ಕೂಡ ಸೆಕೆಂಡ್ ಡೋಸ್ ಅನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಡೀತದೆ. ಈಗಾಗಲೇ ಕೋವ್ಯಾಕ್ಸಿನ್ ಅನ್ನು ಯಾರಿಗೆ ಫಸ್ಟ್ ಡೋಸ್ ಕೊಟ್ಟಿದೆ ಹೆಚ್ಚು ಕಮ್ಮಿ ಎಲ್ಲರೂ ಕೂಡ ಎರಡನೇ ಡೋಸನ್ನು ಕೂಡ ಹೆಚ್ಚು ಕಮ್ಮಿ ತಗೊಳ್ತಾ ಇದ್ದಾರೆ. ಅದರಲ್ಲಿ ಏನು ಗೊಂದಲ ಇಲ್ಲ. ಮುಂದಿನ ದಿವಸಗಳಲ್ಲಿ ಇದೊಂದು ಸುಲಲಿತವಾಗಿ ನಡೀಬಹುದು ಅನ್ನೋ ಆಶಾಭಾವನೆ. ಓಕೆ, ನಮ್ಮ ಜೊತೆಗೆ ವಿಟ್ಲದಿಂದ ಹಮೀದ್ ವಿಟ್ಲ ಅವರಿದ್ದಾರೆ, ಪತ್ರಕರ್ತರು. ನಮಸ್ಕಾರ ಹಮೀದ್ರೆ, ಮಾತಾಡಿ. ನಮಸ್ಕಾರ. ಸೆಂಟ್ರಲ್ ಮಾರ್ಕೆಟಿನ ಕಟ್ಟಡವನ್ನು ಅಲ್ಲಿನ ವ್ಯಾಪಾರಿಗಳಿಗೆ ಯಾವುದೇ ಮುನ್ಸೂಚನೆ ನೀಡದೆ ಕೆಡವಲಾಯಿತು ಎಂಬ ಮಾತು ಕೇಳಿ ಬರ್ತಿದೆ. ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಓಕೆ, ಥ್ಯಾಂಕ್ ಯು. ಈ ಬಗ್ಗೆ ನಾನು ಪ್ರಶ್ನೆ ಕೇಳಲಿಕ್ಕಿದೆ ಹಮೀದ್ರೆ, ಮುಂದೆ ನಾನು ನಿಮ್ಮ ಹತ್ರ ಉತ್ತರ ಬಯಸ್ತೇನೆ. ಈಗ ನಾವು ಕೋವಿಡ್ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಆರೋಗ್ಯ ಕೇಂದ್ರಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಎಷ್ಟು ಆರೋಗ್ಯ ಕೇಂದ್ರಗಳಿವೆ? ಕೆಲವು ವರ್ಷಗಳ ಹಿಂದೆ ಕೆಲವು ಪ್ರಾಥಮಿಕ ಅಂದರೆ ಸ್ಥಳೀಯ ಆರೋಗ್ಯ ಕೇಂದ್ರಗಳು ಮುಚ್ಚಲಾಗಿತ್ತು, ಮತ್ತು ಅದನ್ನು ಶಿಫ್ಟ್ ಮಾಡಲಾಗಿತ್ತು ಬೇರೆ ಕಡೆಗೆಲ್ಲ ಅಂತದ್ದು. ಈ ಸಂದರ್ಭ ಕೋವಿಡ್ನ ಸಂದರ್ಭ ಅದೆಲ್ಲ ಬಹಳ ಅಗತ್ಯತೆ ಇತ್ತು, ಅದನ್ನು ಮನಗಂಡಿದೆಯಾ? ಅದು ಏನು ಮಾಡಿದ್ರೆ ಆ ನಂತರದಲ್ಲಿ? ನೋಡಿ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 10 ಕಡೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದೆ. ಅದೆಲ್ಲವೂ ಕೂಡ ಸುಸಜ್ಜಿತವಾಗಿ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಆರೋಗ್ಯ ಕೇಂದ್ರಗಳು. ಒಂದೆರಡು ಆರೋಗ್ಯ ಕೇಂದ್ರಗಳಲ್ಲಿ ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ವ್ಯವಸ್ಥೆಗಳ ಕೊರತೆ ಇರ್ಬೋದು. ಅದು ಬಿಟ್ಟರೆ ನನಗೆ ಕಾಣ್ತದೆ ನಮ್ಮ ನಗರದಲ್ಲಿರುವಂಥ ಒಂದು ಎಲ್ಲ ಆರೋಗ್ಯ ಕೇಂದ್ರಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಮೂಲಭೂತ ವ್ಯವಸ್ಥೆನೂ ಇದೆ. ಈ ಹಿಂದಿನಿಂದಲೂ ಕೂಡ ಆ ಆರೋಗ್ಯ ಕೇಂದ್ರಗಳು ಜನಸಾಮಾನ್ಯರಿಗೆ ಬಹಳ ಒಳ್ಳೆಯ ರೀತಿಯಂತಹ ವ್ಯವಸ್ಥೆಗಳನ್ನು ಅಂದರೆ ಆರೋಗ್ಯ ಸೇವೆಗಳನ್ನು ಬರ್ತಾ ಇದೆ. ಅಲ್ಲಿ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ಫುಲ್ ಟೈಮ್ ಒಬ್ಬರು ವೈದ್ಯಾಧಿಕಾರಿಗಳು ಇರ್ಬೋದು, ಅದಕ್ಕೆ ಸಂಬಂಧಿಸಿದ ನರ್ಸಿಂಗ್ ಸ್ಟಾಫ್ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಗಳಿದೆ. ಅದರ ಜೊತೆಗೆ ಕೆಲವೊಂದು ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಹೆಚ್ಚುವರಿಯಾಗಿ ನಮ್ಮ ಮೆಡಿಕಲ್ ಕಾಲೇಜಿನವರು, ಫಾದರ್ ಮುಲ್ಲರ್ಸ್ನವರು ಇರ್ಬೋದು, ನಮ್ಮ KS ಹೆಗ್ಡೆ ಅವರು, ಈ ರೀತಿಯ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಂದಲೂ ಕೂಡ ನುರಿತ ಡಾಕ್ಟರ್ಸ್ಗಳು ಬಂದು ಅಲ್ಲಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಗರದಲ್ಲಿರುವಂಥ ಎಲ್ಲ ಆರೋಗ್ಯ ಕೇಂದ್ರಗಳು ಕೂಡ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಉಂಟು. ಅಲ್ಲಿ ಬೇಕಿರುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಅಲ್ಲಿ ಇದೆ. ಒಂದು ಮೊದಲೊಮ್ಮೆ ಗೊಂದಲ ಆದದ್ದು 6ರಿಂದ 10 ಅಥವಾ 9 ಇದು ನಮಗೆ ಸಾಕಾಗುವುದಿಲ್ಲ ಅಂತ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಕೆಲವೊಂದು ಮಾರ್ಕೆಟ್ಗಳಿಗೆ ದಾಳಿ ಮಾಡಿದ ಸಂದರ್ಭ ಕೇಸ್ ಹಾಕಿರುವಂಥ ಪರಿಸ್ಥಿತಿಗಳು ಕೂಡ ಉದ್ಭವ ಆಗಿರುವಂಥದ್ದು. ಅಲ್ಲಿ ಬಂದ ಪ್ರಶ್ನೆಗಳು ಇವನು ಮೀನುಗಾರ ಮಹಿಳೆಯರು ಕೂಡ ಮಾಡಿದ್ದೇನೆ ಅಂತ ಹೇಳಿದ್ರೆ, ನಮಗೆ ಕೊಡುವಂಥ ಅತ್ಯಲ್ಪ ಅವಧಿಯಲ್ಲಿ ನಾವು ಏನು ಮಾಡಬೇಕು ಅಂದರೆ, ಒಂದು ಕಡೆಯಲ್ಲಿ ನಾವು ನಮ್ಮ ಮನೆಗೆ ತಗೊಂಡು ಹೋಗಿ ಅಡುಗೆ ಮಾಡಬೇಕು. ಇವತ್ತು ಬಂದಾಗ ಇಲ್ಲಿ ರಶ್ ಆಗ್ತದೆ. ಇಷ್ಟು ಹೊತ್ತನ್ನು ನೀವು ಲಾಕ್ಡೌನ್ ಅಂತ ಮಾಡಿರ್ತೀರಿ, ಒಂದಿಷ್ಟು ಸಮಯವನ್ನು ಕೊಡ್ತೀರಿ, ಆಗ ಮತ್ತೆ ರಶ್ ಆಗಿದೆ, ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು. ಈ ಲಾಕ್ಡೌನಲ್ಲಿ
ಈ ಹಿಂದೆ ನಮಗೆಲ್ಲ ಅನುಭವ ಏನು ಕೋವಿಡ್ನ ಮೊದಲನೇ ಅಲೆಯಲ್ಲಿ ಆ ರೀತಿ ಆವಾಗ ಇರುವಂತಹ ಲಾಕ್ಡೌನ್ಗಳಿಗೂ ಮತ್ತು ಇದಕ್ಕೆ ತುಂಬಾ ವ್ಯತ್ಯಾಸಗಳಿದೆ. ಅಲ್ಲಿ ಬೇರೆ ಬೇರೆ ರೀತಿಗಳ ಪ್ರಯೋಗಗಳಾಗಿರುವಂಥದ್ದು, ಕೇವಲ ವೀಕೆಂಡಲ್ಲಿ ಮಾತ್ರ ಓಪನ್ ಇರುವಂಥದ್ದು, ಆ ರೀತಿಯ ಎಲ್ಲ ಪ್ರಯೋಗಗಳು. ಆದರೆ ಇಲ್ಲಿ ಲಾಕ್ಡೌನಲ್ಲಿ ದಿನನಿತ್ಯ ಬೆಳಿಗ್ಗೆ 6ರಿಂದ 10 ಗಂಟೆಯವರೆಗೆ ಏನೆಲ್ಲ ಅಗತ್ಯದ ವಸ್ತುಗಳು ಖರೀದಿಗೋಸ್ಕರ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗಿದೆ. ಮತ್ತೆ ಜನಸಾಮಾನ್ಯರಿಗೆ ನಿತ್ಯ ಪರ್ಚೇಸ್ ಮಾಡುವಂಥ 2 ವಸ್ತುಗಳು ತಾವು ಹೇಳಿದಾಗೆ ತರಕಾರಿ ಮತ್ತು ಮೀನು, ಮಾಂಸಾಹಾರಿಗಳಾಗಿ ಅದು ಕೂಡ ಭಾಳ, ಯಾಕೆ ಹೇಳಿದರೆ ಇವಾಗ ನಮ್ಮಲ್ಲಿ ನಗರ ಪಾಲಿಕೆಯಲ್ಲಿ ಸಾಕಷ್ಟು ಮಾರ್ಕೆಟುಗಳಿದೆ, ಮತ್ತು ಬೇರೆ ಬೇರೆ ರೀತಿಯ ಮಳಿಗೆಗಳಲ್ಲೂ ಕೂಡ ನಿಮಗೆ ಈ ನಾನ್ ವೆಜ್ ಮೀನು ಮಾಂಸಗಳು ಮಾರಾಟಗಳಾಗ್ತದೆ. ಮತ್ತೆ ಸರ್ಕಾರದಿಂದನೂ ಕೂಡ ಒಂದು ಅನುಮತಿ ಕೊಟ್ಟಿದೆ, ತಳ್ಳು ಗಾಡಿಯಲ್ಲಿ ಮನೆ ಮನೆಗೆ ಅದನ್ನು ದೂಡಿಕೊಂಡವರು ಮನೆ ಮನೆಗೆ ಹೋಗಿ ಮಾರಾಟ ಮಾಡೋದಿದ್ರೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಅದು ಅವಕಾಶಗಳಿದೆ. ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಚಾರ ಏನು ಹೇಳಿದೆ, ಹಾಪ್ಕಾಮ್ಸ್ ಮಳಿಗೆಗಳನ್ನು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಓಪನ್ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ನಗರ ಭಾಗದಲ್ಲಿ 10ರಿಂದ 11 ಹಾಪ್ಕಾಮ್ಸ್ ಮಳಿಗೆಗಳಿದೆ. ಈ ರೀತಿಯಲ್ಲಿ ನಿಜವಾಗ್ಲೂ ಜನರಿಗೂ ಒಂದು ಏನು ಹೇಳಿದ್ರೆ ಒಂದು ಆತಂಕದ ಒಂದು ರೀತಿಯಲ್ಲಿ 6ರಿಂದ ಇಲ್ಲಿ ಏನಾಯ್ತು, ವ್ಯಾಪಾರಿಗಳ ಸಮಸ್ಯೆ ಆಯ್ತು. ಹೌದು, ನೀವು ಹೇಳುವಂತ ತಳ್ಳುಗಾಡಿ ಅವನಿಗೆ ಹೊಸದಾಗಿ ಅವನಿಗೆ ಒಂದು ತನ್ನದೇ ಆದಂತ ವ್ಯಾಪಾರ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅದಕ್ಕೆ ಅವಕಾಶ ಸಿಕ್ಕಿತ್ತು ಅನ್ನೋದು. ಆಲ್ರೆಡಿ ವ್ಯಾಪಾರ ಮಾಡ್ತಾ ಇದ್ದವರು, ಮಾರ್ಕೆಟ್ ನಲ್ಲಿ ಇದ್ದವರು, ಅವರಿಗೆ ಇದ್ದಕ್ಕಿದ್ದ ಹಾಗೆ ಇದು 6 ಗಂಟೆ 7 ಗಂಟೆಗೆ ಅವರು ಹೋಗಿ ತರುವಂಥದ್ದು ಇದೇ ಕಷ್ಟ, ಮತ್ತು ಜನ ಕೂಡ ಬರುವಂಥದ್ದು ಕಷ್ಟ. ಈ ಸಂದರ್ಭ ಏನು ವ್ಯಾಪಾರ ಆಗಿರುವುದಿಲ್ಲ ಅಂತನ್ನುವಂಥದ್ದು ಈಗ ಬಹುಶಃ ಸಹಜ ಸ್ಥಿತಿಗೆ ಬಂದಿದೆ, ಎಲ್ಲ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಅಂತ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಎಲ್ಲರೂ ಒಂದು ರೀತಿಯ ಸಮಚಿತ್ತದಿಂದ ಮತ್ತು ಸಮನ್ವಯತೆಯನ್ನು ತೆಗೆದುಕೊಳ್ಬೇಕಲ್ವೇ? ಇಂಥ ಕೆಲವು ಗೊಂದಲಗಳು ನಾವು ಉಂಟಾಗಿತ್ತು, ಅದನ್ನು ಕೇಳ್ತಾ ಇದ್ವಿ. ಅದೇ ನೀವು ಹೇಳಿದಾಗೆ ಮೊದಲಿಗೆ ಆ ರೀತಿಯ ಅಂದ್ರೆ ಇದು ಈ ಲಾಕ್ಡೌನ್ ಎಲ್ಲ ಹಾಕಿದ ಮೇಲೆ ಈ 6ರಿಂದ 10 ಏನು ಸಡಿಲಿಕೆ ಇರ್ತದೆ, ಆ ಸಮಯದಲ್ಲಿ ನಾವು ಸ್ಥಳೀಯವಾಗಿಯೇ, ಈಗ ನೋಡಿ ಎಕ್ಸಾಂಪಲ್, ಎಲ್ಲಿಯ ಒಂದು ಸ್ಥಳೀಯ ಅಂಗಡಿಯಲ್ಲಿ ಅದೇ ವಸ್ತುಗಳು ಸಿಗ್ತದೆ, ಅದೇ ದರಕ್ಕೆ ಸಿಗ್ತದೆ. ಆದ್ರೆ ಜನರ ಒಂದು ಮಾನಸಿಕತೆ ಏನು ಹೇಳಿದ್ರೆ, ನನಗೆ ಕಾರ್ ಸ್ಟ್ರೀಟ್ ರಸ್ತೆಯಲ್ಲಿಯೇ ಹೋಗಿ ಪರ್ಚೇಸ್ ಮಾಡಬೇಕು, ಸೆಂಟ್ರಲ್ ಮಾರ್ಕೆಟ್ನ ಸುತ್ತಮುತ್ತ, ಹೌದು, ಆ ರೀತಿ ಎಲ್ಲ ಒಂದು ಇರುವುದರಿಂದ ಒಟ್ಟು ಜನಸಾಮಾನ್ಯರು ಸ್ಥಳೀಯವಾಗಿ ತಮಗೆ ಸಿಗುವಂತ ಏನು ವಸ್ತುಗಳು ಅಲ್ಲಲ್ಲೇ ಎಲ್ಲ ನಗರದ ಎಲ್ಲ ಭಾಗಗಳಲ್ಲಿ ಕೂಡ ಅಗತ್ಯದ ವಸ್ತುಗಳು ಸಿಗುವಂತಹ ಅಂಗಡಿಗಳಿದೆ. ಆದ್ರೆ ಜನರದ್ದು ನಾನು ಹೇಳಿದಲ್ಲ, ವಾಹನದ ವ್ಯವಸ್ಥೆ ಇದೆ, ಪ್ರತಿಯೊಬ್ಬರ 2 ವೀಲರ್ ಕಾರುಗಳಿದೆ, ಮತ್ತೆ ನಗರದ ಕೇಂದ್ರ ಭಾಗಕ್ಕೇನೆ ಬಂದು ಅದನ್ನ ಪರ್ಚೇಸ್ ಮಾಡಬೇಕೆನ್ನುವಂಥದ್ದು ಇದು ನಾವು ನೋಡ್ತಾ ಇದ್ದೇವೆ. ನಾವು 6ರಿಂದ 10 ಗಂಟೆಯವರೆಗೆ ಸರಿಸಾಮಾನ್ಯವಾಗಿ ಕೆಲವೊಂದು ರಸ್ತೆಗಳಲ್ಲಿ ಮಾತ್ರ ಜನಜಂಗುಳಿ ಇರುವಂಥದ್ದು, ಮತ್ತೆ ಒಳ ರಸ್ತೆಗಳಲ್ಲಿ ಇರುವಂತಹ ಏನು ಅಂಗಡಿ ಮುಗ್ಗಟ್ಟುಗಳಲ್ಲಿ ಬಹಳ ದೊಡ್ಡ ಜನ ಇರುವಂಥದ್ದು ಕಾಣುವುದಿಲ್ಲ. ಈಗ ಒಂದಷ್ಟು ಸುಲಲಿತವಾಗಿ ಹೋಗ್ತಾ ಇದೆ. ಈಗ ನೀವು ಹೇಳಿದಾಗೆ ಮೊದಲಿಗೆ ಒಂದಷ್ಟು ಗೊಂದಲಗಳಾಗಿತ್ತು ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ರುದ್ರಭೂಮಿಗೆ ಸಂಬಂಧಪಟ್ಟ ಹಾಗೆ ಮೊದಲು ಸ್ವಲ್ಪ ಗೊಂದಲಗಳಾಗಿತ್ತು. ಇತ್ತೀಚೆಗೆ ಉಸ್ತುವಾರಿ ಸಚಿವರು ಇರುವಾಗ ಕೂಡ ಒಂದು ಕರೆ ಬಂದಿತ್ತು, ಬೋಳೂರಿನಲ್ಲಿ ಇರುವಂಥ ರುದ್ರಭೂಮಿಯಲ್ಲಿ ವಿದ್ಯುತ್ ಚಿತಾಗಾರ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಅಂತ ಅನ್ನುವಂಥದ್ದು. ಈಗ ಈ ಸಂದರ್ಭ ಸರಿ ಮಾಡಲಾಗಿದೆಯಾ ಅಥವಾ ಮಾಡುವಂಥದ್ದು ಏನಾದರೂ ಇದೆಯಾ? ವಿದ್ಯುತ್ ಚಿತಾಗಾರವು ಈಗಾಗಲೇ ಕಾಮಗಾರಿಗಳಾಗ್ತಾ ಇದೆ. ನನಗೂ ಕೂಡ ಅದರ ಅಪ್ಡೇಟ್ ಅನ್ನ ದಿನೇ ಕಳಿಸ್ತಾ ಇದ್ದಾರೆ ಇಂಜಿನಿಯರ್ಸ್. ಈ ವೀಕೆಂಡ್ ಒಳಗಡೆ ಒಂದು ಚಿತಾಗಾರವನ್ನ ಸಾರ್ವಜನಿಕವಾಗಿ ಬಿಟ್ಟುಕೊಡುವವರು ನಾವು ನಗರ ಪಾಲಿಕೆಯಿಂದ ಈಗ ಇದು ಮಾಡ್ತೇವೆ, ಬಿಟ್ಟುಕೊಡ್ತಾ ಇದ್ದೇವೆ. ಇನ್ನೊಂದು ಅದ್ರ ಜೊತೆಗೆ ಇನ್ನೊಂದು ಚಿತಾಗಾರದ ಕೆಲಸ ಕಾರ್ಯಗಳನ್ನು ಮಾಡ್ತಾ, ಅದು ಕೂಡ ನಮಗೆ ಲಾಕ್ಡೌನ್ ಇಂದಾಗಿ ಬೋಳೂರಲ್ಲಿ 2 ವಿದ್ಯುತ್ ಚಿತಾಗಾರಗಳು ರೆಡಿ. ಒಂದು ಕಾರ್ಯಾಚರಣೆ ಆಗ್ತದೆ, ಇಲ್ಲ ಒಂದು ಕಾರ್ಯಾಚರಣೆ 2 ಆಗ್ತಾ ಇಲ್ಲ. 2 ಕೂಡ ಹೊಸ ಇದು ಚಿತಾಗಾರ ಈ ವೀಕೆಂಡ್ ಒಳಗೆ, ಈ ವಾರದ ಅಂತ್ಯದ ಒಳಗೆ ಒಂದು ಚಿತಾಗಾರವನ್ನ ಬಿಟ್ಟುಕೊಡ್ತಾರೆ. ಹಾಗಾದ್ರೆ ಅದು ಬೋಳೂರಿನಲ್ಲಿ ಮಾತ್ರ, ಮತ್ತೆ ಸುರತ್ಕಲ್ಲಲ್ಲಿ ಒಂದು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಅದು ಮುಂದಿನ ದಿವಸಗಳಲ್ಲಿ ಕೂಡ ಅಲ್ಲಿ ಕೂಡ ಒಂದು ವಿದ್ಯುತ್ ಚಿತಾಗಾರವನ್ನ ಸರಿಸುಮಾರು 1 ಕೋಟಿಗಿಂತ ಮಿಕ್ಕಿದ ಒಂದು ಅನುದಾನದಲ್ಲಿ ಅದು ನಡೀತಾ ಇದೆ ಆ ಕಾಮಗಾರಿ. ಇನ್ನು ಆರೋಗ್ಯ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳಾಗುವಾಗ ಅಥವಾ ಆಶಾ ಕಾರ್ಯಕರ್ತರಾಗಿರ್ಬೋದು, ಅವರ ಆರೋಗ್ಯದ ಬಗ್ಗೆ ಮತ್ತು ಅವರ ವೇತನಗಳ ಬಗೆಗೆ ಈ ಪರಿಷ್ಕರಣೆಗಳು ಮಾಡಬೇಕು ಅಂತ ಅನ್ನುವಂಥದ್ದು. ಅಂದರೆ ನಿಮ್ಮಲ್ಲೂ ಒಂದಷ್ಟು ಆರೋಗ್ಯ ಕಾರ್ಯಕರ್ತರು ಇರ್ತಾರೆ, ಇದ್ರ ಬಗೆಗೆ ದೂರುಗಳು, ಅವರ ಸಮಸ್ಯೆಗಳು, ಇದನ್ನು ಹೇಗೆ ಪರಿಹರಿಸ್ತಾ ಇದೆ? ಮಧ್ಯೆ ಈ ರೀತಿಯ ದೂರುಗಳು, ಅವರ ಕೆಲವೊಂದು ಸಮಸ್ಯೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಗರ ಪಾಲಿಕೆಗೆ ಸಂಬಂಧಿಸಿದಂತೆ ನಮ್ಮ MPW ವರ್ಕರ್ಸ್ ಸರಿಸುಮಾರು 60 ಜನ ಈ ಕೆಲಸದಲ್ಲಿ ತೊಡಗಿದ್ದಾರೆ. ಅದರ ಜೊತೆಗೆ ಅವರೊಟ್ಟಿಗೆ ಒಂದು ಸ್ಯಾನಿಟೈಸ್ ಎಲ್ಲ ಮಾಡಲಿಕ್ಕೆ ಒಂದು ಸ್ಪ್ರೇಯರ್ಸ್ ಇದ್ದಾರೆ, ಒಂದು 10-22 ಜನ. ಮತ್ತೆ ಇವರ ಮೇಲುಸ್ತುವಾರಿಯಾಗಿ ಒಂದು ಸೂಪರ್ವೈಸರ್ಸ್ ಅಂತ ಒಂದು 10 ಜನ ನಗರ ಭಾಗದಲ್ಲಿದ್ದಾರೆ. ಅವರಿಗೆ ನಾವು ಏನು ಅವರಿಗೆ ಕೊಡುವಂಥ ವೇತನವನ್ನ
ಸಮಯಕ್ಕೆ ಸರಿಯಾಗಿ ನಾವು ಪಾವತಿ ಮಾಡ್ತಾ ಇದ್ದೇವೆ. ಯಾಕೆ ಹೇಳಿದರೆ ಅವರೆಲ್ಲರೂ ಕೂಡ ಔಟ್ಸೋರ್ಸ್ ಇದರಲ್ಲಿ ಇರುವಂಥದ್ದು, ಅವರು ನೇರ ನಮ್ಮ ಎಂಪ್ಲಾಯೀಸ್ ಅಲ್ಲ, ನಮ್ಮ ಇವರಲ್ಲವರು. ಅವರನ್ನು ನಾವು ಹೊರಗುತ್ತಿಗೆ ಕೊಟ್ಟು ಹೊರಗುತ್ತಿಗೆದಾರರು ಹಿಂದೆ ಎಲ್ಲ ಬಹಳ ಸಮಸ್ಯೆ ಇತ್ತು, ವೇತನವನ್ನು ಪಾವತಿಸುವಂಥದ್ದು. ಆದರೆ ಈಗ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಈಗಾಗಲೇ ಇನ್ನೊಂದು 2 ದಿವಸದಲ್ಲಿ ಕಳೆದ ಬಾರಿನೂ ಕೂಡ ಅವರು ಕೋವಿಡ್ ಸಮಯದಲ್ಲಿ ಕೆಲಸ ಮಾಡಿದ್ದಾರೆ. ಆ ಕಳೆದ ಬಾರಿ ಎಷ್ಟು ತಿಂಗಳು ಅವರು ಕೋವಿಡ್ ಸಂಬಂಧಿಸಿದಂತೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತೆ ಈ ಬಾರಿನೂ ಕೂಡ ಒಂದು 3-4 ತಿಂಗಳ ಒಟ್ಟು ವೇತನವನ್ನು ಅವರಿಗೆ ರಿಸ್ಕ್ ಅಲವೆನ್ಸ್ ಹೇಳಿ ಕೂಡ ಹೆಚ್ಚುವರಿ ಪ್ರತಿಯೊಬ್ಬ MPW ವರ್ಕರ್ಸ್ ಮತ್ತು MPW ಸೂಪರ್ವೈಸರ್ಗೆ ನಾವು ಕೊಡ್ತಾ ಇದ್ದೇವೆ. ಓಕೆ, ಪಂಪೆಲ್ಲಿಂದ ಸಚಿನ್ ಇದ್ದಾರೆ. ನಮಸ್ಕಾರ ಸಚಿನ್, ಮಾತಾಡಿ. ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರಿದ್ದಾರೆ. ಸಚಿನ್ ಪಂಪೆಲ್ ಮಾತಾಡೋದು. ನಮ್ದು ಮೇಯರ್ ಆಗಿರುವಂತ ಪ್ರೇಮಾನಂದ್ ಶೆಟ್ಟಿ ಅವರ ಒಂದು ಕೇಳ್ಬೇಕಿತ್ತು. ಈ ಒಂದು ಕೋವಿಡ್ ಪರಿಸ್ಥಿತಿಯಲ್ಲಿ ಏನೆಲ್ಲ ಆಗಿದೆ ಒಂದೂವರೆ ವರ್ಷದಲ್ಲಿ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಇಡೀ ವಿಶ್ವಕ್ಕೆ. ಇದರಲ್ಲೂ ಕೂಡ ಎಷ್ಟೋ ಪರಿಸ್ಥಿತಿಯಲ್ಲಿ ಕುಟುಂಬದವರೇ ಅವರ ಸಂಬಂಧಿಕರ ಹತ್ರ ಬಾರದಂತಹ ಒಂದು ಪರಿಸ್ಥಿತಿ ಬಂದಿದೆ. ಎದರ್ಕೊಂಡು ಪರಿವಾರದ ಒಂದು ಮನೆಯ ಪರಿವಾರದವರೇ ಅವರ ಮನೆಯಲ್ಲಿದ್ದವರೇ ಮೃತರಾಗುವಾಗ ಅವರ ಹತ್ರ ಹೋಗದಂತಹ ಒಂದು ಹೆದರಿಕೆಯ ಭಾವನೆ ಇತ್ತು ಜನರಿಗೆ. ಆಗಿರುವಾಗ ಕೆಲವು ಸಂಘ ಸಂಸ್ಥೆಗಳು ಏನ್ ಮಾಡಿದೆ ಅಂದ್ರೆ ಅವರ ಮೃತದೇಹವನ್ನು ಸಂಘ ಸಂಸ್ಥೆಗಳು ಅದರ ಅಂತ್ಯಕ್ರಿಯೆ ಮಾಡಿದೆ. ಅದು ನಾನು ಸಚಿನ್ ಪಂಪೆಲ್ ಹೇಳುವಂತಹ ಮಾತಲ್ಲ, ಇದು ಎಲ್ಲ ಇಡೀ ವಿಶ್ವಕ್ಕೆ ಗೊತ್ತಿರುವಂತಹ ಮಾತು. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಿಂದೂಗಳು ಮುಸಲ್ಮಾನರ ಮೃತದೇಹಗಳನ್ನು ಅಂತ್ಯಕ್ರಿಯೆ ಮಾಡಿದ್ದಾರೆ, ಮುಸಲ್ಮಾನರು ಹಿಂದೂಗಳ ಮೃತದೇಹವನ್ನು ಅಂತ್ಯಕ್ರಿಯೆ ಮಾಡಿದ್ದಾರೆ, ಹಾಗೆ ಕ್ರಿಶ್ಚಿಯನ್ ಅವರು ಮುಸಲ್ಮಾನರೆಲ್ಲ ಮಾಡಿದ್ದಾರೆ. ಅಂದ್ರೆ ಅನಾಥ ಮೃತದೇಹಗಳಿಗೆ, ಒಂದು ಏನು ಗತಿಲ್ಲದ ಮೃತದೇಹಗಳಿಗೆ. ಆಗಿರುವಾಗ ಒಂದು ಸೌಮ್ಯ ಹೃದಯ ಇರುವಂತಹ ಒಂದು ಮೃದು ಹೃದಯ ಇರುವಂತಹ ಪ್ರೇಮಾನಂದ ಶೆಟ್ಟಿ ಅವರು ನಮ್ದು ಇವತ್ತು ಮೇಯರ್ ಆಗಿದ್ದಾರೆ. ನಮ್ದು ಅದು ನಮ್ದು ಸೌಭಾಗ್ಯವೇ. ಅವರು ನಮ್ಮ ಜಿಲ್ಲೆಯವರೇ ಆಗಿರುವಂತಹ, ಅಂದ್ರೆ ದುರ್ಭಾಗ್ಯವಶತ್ತು ಅವರದ್ದು ಪಕ್ಷದ ಒಂದು ಸಂಘಟನೆಯ ಒಬ್ಬ ವ್ಯಕ್ತಿ ಶರಣ್ ಪಂಪೆಲ್ ಅವರು ಹಿಂದೂಗಳ ಮೃತದೇಹವನ್ನು ಮುಸಲ್ಮಾನರು ಮುಟ್ಟಬಾರದು, ಮುಸಲ್ಮಾನರ ದೇಹವನ್ನು ಹಿಂದೂಗಳು ಮುಟ್ಟಬಾರದು, ಕ್ರೈಸ್ತರ ಮೃತದೇಹವನ್ನು ಹಿಂದೂಗಳು ಮುಟ್ಟಬಾರದು, ಮುಸಲ್ಮಾನರು ಮುಟ್ಟಬಾರದು. ಅದೇ ರೀತಿಯಲ್ಲಿ ಮುಸಲ್ಮಾನರ ಹಿಂದೂಗಳ ಮೃತದೇಹವನ್ನು ಕ್ರೈಸ್ತರ ಮುಟ್ಟಬಾರದೆಂಬ ಒಂದು ಸಂದೇಶವನ್ನು ಇಡೀ ವಿಶ್ವಕ್ಕೆ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಮೃದು ಹೃದಯ ಆಗಿರುವಂತಹ ಒಂದು ಸೌಮ್ಯ ಹೃದಯ ಆಗಿರುವಂತಹ ನಮ್ಮ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಏನ್ ಹೇಳ್ತಾರೆ ಅಂತ ನನಗೆ ಕೇಳ್ಬೇಕಿತ್ತು. ಓಕೆ, ಥ್ಯಾಂಕ್ ಯು. ಒಂದು ಸ್ವಲ್ಪ ರಾಜಕೀಯ ಪ್ರೇರಿತವಾದಂಥ ಪ್ರಶ್ನೆ ಕೂಡ ಹೌದು. ಆದರೆ ಈ ಸಂದರ್ಭದಲ್ಲಿ ಯಾವುದೇ ಒಂದು ಮೃತದೇಹಗಳನ್ನಿರುವಾಗ ಸಂಘ ಸಂಸ್ಥೆಗಳು ತಗೊಂಡು ಹೋಗಲಿ, ಅಲ್ಲಿ ಹಿಂದೂಗಳ ಮೃತದೇಹ ಮುಸಲ್ಮಾನರ ಮೃತದೇಹ ಹಿಂದೂಗಳು ಅಥವಾ ಕ್ರಿಶ್ಚಿಯನ್ರ ಮೃತದೇಹವನ್ನು ಹಿಂದೂಗಳು ಅಥವಾ ಮುಸಲ್ಮಾನರು, ಈ ಪ್ರಶ್ನೆಗಳು ಯಾಕೆ ಬರ್ತದೆ, ಇದು ಯಾಕೆ ಬರಬೇಕು ಅಂತ ಅನ್ನೋದು ಪ್ರಶ್ನೆ. ನೋಡಿ, ಈ ಪ್ರಶ್ನೆ ಎಲ್ಲ ಉದ್ದೇಶಪೂರ್ವಕವಾಗಿ ಯಾರೊಬ್ಬರು ಕೇಳುವುದಲ್ಲ, ಅದಕ್ಕೆ ಇನ್ನೊಬ್ಬರು ಉತ್ತರ ಕೊಡುವುದಲ್ಲ. ಇದು ಈಗ ನಿಮಗೆ ತಿಳಿದಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಒಂದು ವಿಚಾರಗಳನ್ನು ಒಂದು ರೀತಿಯಲ್ಲಿ ಬಿಂಬಿಸುವಂಥದ್ದು ನಾವು ಕಂಡಿದ್ದೇವೆ. ಇದಕ್ಕೆಲ್ಲವೂ ಕೂಡ ಒಂದಷ್ಟು ಪ್ರೇರಣೆ ದೊರಕಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡುವಂಥದ್ದು. ನನಗೆ ತಿಳಿದ ಹಾಗೆ ಇಲ್ಲಿ ಯಾವುದೇ ರೀತಿಯ ಮೃತದೇಹವನ್ನು ಹಿಂದೂ, ಮುಸಲ್ಮಾನ, ಕ್ರೈಸ್ತ ಆ ರೀತಿಯ ಯಾವುದು ಈ ರೀತಿ ಇರುವುದಿಲ್ಲ. ಇವತ್ತು ಶರಣ್ ಪಂಪೆಲ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಇವತ್ತು ಏನಾದರೂ ಬೇರೆ ಧರ್ಮದ ಆ ರೀತಿಯ ಏನಾದರೂ ಮೃತದೇಹಗಳಿದ್ರು ಅವರು ಕೂಡ ಅದರ ಜೊತೆಗೆ ಅದನ್ನು ಶವ ಸಂಸ್ಕಾರ ಮಾಡೋದ್ರಲ್ಲಿ ಅವರು ಕೂಡ ಮುಂದೆ ಬರುವವರು. ಹಾಗಾಗಿ ಇದು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಟೀಕೆಗಳಿಗೆ ಒಂದು ಸ್ವಲ್ಪ ಸಮಸ್ಯೆಗಳು, ಯಾವುದೋ ಒಂದು ಟೀಕೆಗಳಿಗೆ ಅವರು ಉತ್ತರವಾಗಿ ಕೊಟ್ಟಿರ್ಬೋದು. ಆದ್ರೆ ಇಂಥ ಒಂದು ಸಂದಿಗ್ಧ ಏನು ಈ ರೀತಿಯ ಒಂದು ಮಹಾಮಾರಿ ಮಾನವೀಯ ದೃಷ್ಟಿಕೋನ ಎಲ್ಲರಿಗೂ ಒಂದಾಗಿ ಮಾಡುವಂಥದ್ದು, ಅದರಲ್ಲಿ ಏನು ಕೂಡ ಆ ಸಂಘಟನೆ ಅಂದ್ರೆ ಧಾರ್ಮಿಕ ಸಂಘಟನೆಗಳು ಬೇರೆ ಬೇರೆ ವಿಚಾರಗಳನ್ನು ಇಟ್ಟು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಆದ್ರೆ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಆ ರೀತಿಯ ಮಾತುಗಳು ಅವಶ್ಯಕತೆ ಇಲ್ಲ. ರಾಜಕೀಯ ಕೂಡ ಬರಬಾರ್ದು. ಓಕೆ, ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇವೆ. ವಿರಾಮದ ಬಳಿಕ ಮತ್ತೆ ಬರ್ತೇವೆ.
ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರಿದ್ದಾರೆ. ನಾವು ಅವ್ರ ಜೊತೆ ಮಾತಾಡ್ತಿದ್ದೆವು. ಕಿಟ್ಗಳನ್ನು ವಿತರಿಸುವ ಒಂದು ಇದು ಕೂಡ, ಆದರೆ ಕಳೆದ ಬಾರಿ ಮಹಾನಗರ ಪಾಲಿಕೆ ಕೆಲವೊಂದು ಕಡೆಗಳ ಮನೆಗೆ ಬಂದು ಕಿಟ್ಗಳನ್ನು ಕೊಟ್ಟಿತ್ತು, ಆದರೆ ಈ ಬಾರಿ ಕೊಡಲಿಲ್ಲ ಅನ್ನೋಂಥ ಪ್ರಶ್ನೆ. ಅಂದರೆ ಎಲ್ಲೋ ರಾಜ್ಯ ಸರ್ಕಾರದಂಥ ಪ್ಯಾಕೇಜ್ಗಳು ಬಂದಿಲ್ವೇ, ಅಥವಾ ಮಹಾನಗರ ಪಾಲಿಕೆ ಕೂಡ ಈ ಬಗ್ಗೆ ಮನಸ್ಸು ಮಾಡಲಿಲ್ವೇ ಅಂತ? ಇವತ್ತು ಕಿಟ್ಟು ಕೊಡುವಂಥದ್ದು ಅಂದರೆ ಆಹಾರ ಸಾಮಗ್ರಿಗಳ ಒಂದು ಕಿಟ್ಟು ಕೊಡುವಂಥದ್ದು. ನೀವು ಹೇಳಿದಾಗೆ ಕಳೆದ ಬಾರಿಯ ಲಾಕ್ಡೌನ್ ನಾನು ಹೇಳಿದೆ ಈಗಾಗಲೇ ಮಾತನಾಡುವಾಗ, ಅದು ಯಾವ ರೀತಿ ಇದ್ದಿದ್ರೆ ಹೇಳಿದರೆ ಟೋಟಲಿ ಇದು ಕರ್ಫ್ಯೂ ಜಾರಿ, ಅಂದರೆ ಯಾವುದೇ ಅಗತ್ಯ ವಸ್ತುಗಳನ್ನು ಕೂಡ ಖರೀದಿಗೆ ಅವಕಾಶ ಇಲ್ಲದಂತಹ ಸಂದರ್ಭ. ಆವಾಗ ಸಹಜವಾಗಿ ಅಗತ್ಯದ ವಸ್ತುಗಳನ್ನು ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯಗಳು ಪ್ರತಿ ವಾರ್ಡು ಮಟ್ಟದಲ್ಲಿ, ಅದು ಜನಪ್ರತಿನಿಧಿಗಳು ಇರ್ಬೋದು, ಸಂಘ ಸಂಸ್ಥೆಯವರು ಮುಂದೆ ಬಂದು ಒಂದು ರೀತಿಯ ವ್ಯವಸ್ಥೆಗಳನ್ನು ಮಾಡಿದರು. ಈ ಬಾರಿನೂ ಕೂಡ ಜನಸಾಮಾನ್ಯರಿಂದ ನಿರೀಕ್ಷೆ ಇದೆ. ಯಾಕೆ ಹೇಳಿದರೆ ಜನಸಾಮಾನ್ಯರು ಹೇಳಿದರೆ ಯಾರು ಸ್ವಲ್ಪ ಕಷ್ಟದಲ್ಲಿದ್ದಾರೆ, ತೀರಾ ಅಂದರೆ ದಿನನಿತ್ಯ ದುಡಿದು ತಮ್ಮ ಜೀವನವನ್ನು ಸಾಗಿಸುವಂಥ ಸಾಕಷ್ಟು ಕುಟುಂಬಗಳಿದೆ, ಅವರಲ್ಲಿ ಈ ರೀತಿಯ ನಿರೀಕ್ಷೆಗಳಿದೆ. ನನಗೆ ತಿಳಿದ ಹಾಗೆ ಇವತ್ತು ಜನಪ್ರತಿನಿಧಿಗಳು ಇರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ಕೆಲಸ ಕಾರ್ಯಗಳನ್ನು ಭಾಳ ಪ್ರಚಾರವಿಲ್ಲದೆ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಅದನ್ನು ಮಾಡ್ತಾ ಇದ್ದಾರೆ. ನನಗೆ ತಿಳಿದ ಹಾಗೆ ಖಂಡಿತವಾಗಲೂ ಭಾಳ ಅಗತ್ಯದ ಯಾರು ಮನೆಗಳಿವೆ, ಕುಟುಂಬಗಳಿವೆ, ಅವರಿಗೆ. ಆದರೆ ಎಲ್ಲೋ ಸಂಘ ಸಂಸ್ಥೆಗಳ ಆಧಾರದಲ್ಲಿ ಮಾಡಲಾಗ್ತಾ ಇದೆ, ಸರ್ಕಾರಿ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇಲ್ಲ ಹೌದು, ನೀವು ಹೇಳಿದಾಗೆ ಸರ್ಕಾರಿ ಮಟ್ಟದಲ್ಲಿ ಕಳೆದ ಬಾರಿ ಈಗ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಿಂದಲೇ ನೇರವಾಗಿ ನಮ್ಮ ಜಿಲ್ಲಾಡಳಿತದಿಂದಲೇ ಆ ವ್ಯವಸ್ಥೆಗಳನ್ನು ಮಾಡಿತ್ತು. ಆದರೆ ಈ ಬಾರಿ ಅದಕ್ಕೆ ಆ ರೀತಿಯ ಒಂದು ಅಧಿಕೃತವಾಗಿ ಅದನ್ನು ಮಾಡುವ ಕೆಲಸಕ್ಕೆ ಅದು ಹಿಡಿದಿಲ್ಲ. ನಾನು ಹೇಳಿದೆ ಅದು ಯಾವುದಕ್ಕೋಸ್ಕರ ಹೇಳಿ, ಮೊದಲು ಏನು ಕಟ್ಟುನಿಟ್ಟಾದಂಥ ಲಾಕ್ಡೌನ್ ಇತ್ತು, ಆವಾಗ ಅಗತ್ಯದ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶನೇ ಇಲ್ಲದಂಥ ಒಂದು ಸಂದರ್ಭನಿತ್ತು. ಮತ್ತು ಈ ಲಾಕ್ಡೌನ್ ಭಾಳ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಅದನ್ನು ಈ ರೀತಿ ಮಾಡಿರುವಂಥದ್ದು. ಮತ್ತು ಅದು ಪ್ರಾರಂಭಿಕದ ಹಂತದಲ್ಲಿ ಅದನ್ನು ಮಾಡಿರುವಂಥದ್ದು. ಮತ್ತು ಅದು ಸಹಜ, ಜನರದ್ದು ಬೇಡಿಕೆಗಳು ಹೆಚ್ಚಾಯಿತು, ನಮ್ಮ ಕಡೆಗೆ ಆಹಾರದ ಕಿಟ್ಗಳು ಬರಲಿಲ್ಲ ಅಂತ ಅದು ಮುಂದುವರಿತಾ ಹೋಗಿ. ಓಕೆ, ಈಗ ನಮ್ಮ ಜೊತೆ ಲೂಯಿಸ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿನಿಂದ. ನಮಸ್ಕಾರ. ನಮಸ್ಕಾರ ಸರ್, ಮೇಯರ್ ಅವರಿಗೆ ನಮಸ್ಕಾರ. ಎಲ್ಲಿಂದ ಲೂಯಿಸ್ ಅವರೇ? ಇದು ಮರಳಿ ಜಯನಗರದಿಂದ. ಎಸ್ ಸರ್, ಹೇಳಿ ಸರ್. ಮಾತಾಡಿ ಮೇಯರ್ ಅವರು. ಪ್ರಶ್ನೆ ಅಂದ್ರೆ, ಈಗ ನಮಗೆ ಒಂದು ನೀರಿನ ಬಿಲ್ ಬರೋದು ಸುಮಾರು 6 ತಿಂಗಳಾಯ್ತು ಸರ್. ಎಸ್, ನೀರಿನ ಬಿಲ್. ಹೌದು ಸರ್, ನಮ್ಮ ಆಚೆ ಎಲ್ಲ ಕಡೆ ಕಾಣ್ತಾ ಇದೆ. ಬೇರೆ ಏನು ಸಮಸ್ಯೆ ಇಲ್ಲ ಅಲ್ವೇ? ನೀರಿನ ಬಿಲ್ ಇದು ಮಾತ್ರ? ಹೌದು, ನೀರಿನ ಬಿಲ್ ಬರೋದಾಯ್ತು. ಮತ್ತು ನಮ್ಮಲ್ಲಿ ಇಲ್ಲಿ ಚರಂಡಿಗೆ ಅಗ್ಗ ಹಾಕಿ ತುಂಬಾ ಸಮಸ್ಯೆ ಉಂಟು. ನಾವೇ ಮನೆಯವರು ಒಟ್ಟಿಗೆ ಹಣ ಹಾಕಿ ನಾವು ಮಾರ್ಗ ರಿಪೇರಿ ಮಾಡಿದ್ದೇವೆ. ಓಕೆ, ಇದು ಮರಳಿ ಜಯನಗರ. ಥ್ಯಾಂಕ್ ಯು ಜಯನಗರ ತುಂಬಾ ಸಮಸ್ಯೆ ಉಂಟು ಸರ್. ಅದಕ್ಕೆ ನಮ್ಮ ಮಾನ್ಯ ಮೇಯರ್ ಹತ್ರ ಒಂದು ನಾವು ಮನವಿ ಎಲ್ಲ ಕೊಟ್ಟಿದ್ದೇವೆ ಸರ್, 2 ಸಲ ಕೊಟ್ಟಿದ್ದೇವೆ, ಶಾಸಕರಿಗೆ ಕೊಟ್ಟಿದ್ದೇವೆ. ಓಕೆ, ಥ್ಯಾಂಕ್ ಯು. ನೋಡ, ಅವರು ಬಹುಶಃ ನೀವು ತಾವು ಬಂದು ಬಹುಶಃ ವೀಕ್ಷಣೆ ಮಾಡಿದರೆ ಅದು ಇಲ್ಲ, ನಾನು ಅದನ್ನ ವೀಕ್ಷಣೆ ಮಾಡಲಿಲ್ಲ. ತಾವು ಮನವಿಯನ್ನು ಕೊಟ್ಟಿರ್ಬೋದು, ಸಂಬಂಧಪಟ್ಟಂತಹ ಇಂಜಿನಿಯರ್ಗಳದನ್ನು ನೋಡಿ ಅದನ್ನ ಅನುಷ್ಠಾನ ಮಾಡ್ತಾರೆ. ಅದರಲ್ಲಿ 100ಕ್ಕೆ 100 ಮಹಾನಗರ ಪಾಲಿಕೆಯಲ್ಲಿ ಜನಸಾಮಾನ್ಯರಿಗೆ ಬೇಕಿರುವಂತಹ ಮೂಲಭೂತಗಳ ವ್ಯವಸ್ಥೆ, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಕುಡಿಯುವ ನೀರು. ಈಗ ರಸ್ತೆ ರಿಪೇರಿ ಮಾಡುವಂಥದ್ದು ಈಗ ಅಂದ್ರೆ ಅಗತ್ಯ. ಈಗ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಅಲ್ಲ, ನಾನು ಹೇಳ್ತಾ ಇದ್ದೇನೆ, ಕೆಲವೊಂದು ಕಾಮಗಾರಿಗಳನ್ನ ನಾವು ಮಾಡ್ಬೋದು. ಯಾಕೆ ಹೇಳಿದ್ರೆ ಅದನ್ನ ನೋಡಿ, ಕೆಲವೊಂದು ಕಾಮಗಾರಿಗಳನ್ನ ನಾವು ಅಷ್ಟು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಮಳೆಗಾಲದ ಸಂದರ್ಭದಲ್ಲಿ. ಇವರು ಏನು ಹೇಳ್ತಾ ಇದ್ದಾರೆ, ಇದೇನೋ ಒಂದು ಸಣ್ಣ ಪುಟ್ಟ ರಿಪೇರಿಗೆ ಸಂಬಂಧಿಸಿದಂತಹ ಕೆಲಸನ ಇದನ್ನು ತಕ್ಷಣವಾಗಿ ನಾನು ಸಂಬಂಧಪಟ್ಟಂತಹ ಏನು ತಾವು ಲೂಯಿಸ್ ಅವರು ಜಯನಗರದಿಂದ ಹೇಳಿದ್ದಾರೆ ಅದನ್ನ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನೀರಿನ ಬಿಲ್ ಇದೊಂದು ಬಹಳ ಹಲವು ವರ್ಷಗಳಿಂದ, 1-2 ವರ್ಷಗಳಿಂದ ಈ ಹಿಂದೆನಿತ್ತು. ಸಾಮಾನ್ಯವಾಗಿ ಜನರಿಂದ ನೀರಿನ ಬಿಲ್ ಸಮಯಕ್ಕೆ ಸರಿಯಾಗಿ ಅದನ್ನ ಜಾರಿ ಮಾಡ್ತಾ ಇಲ್ಲ ಎನ್ನುವಂಥದ್ದು. ಅಂದ್ರೆ ಈ ನಗರ ಪಾಲಿಕೆಯಲ್ಲಿ ನಾವು ಏನು ಈ ಹಿಂದೆ ಬಿಲ್ ಕಲೆಕ್ಟ್, ನಮ್ದೇ ನಮ್ಮ ಮೀಟರ್ ರೀಡರ್ಸ್ ನೇರವಾಗಿ ನಮ್ಮ ಎಂಪ್ಲಾಯೀಸ್ ಹೋಗಿ ಅದನ್ನ ರೀಡಿಂಗ್ ಮಾಡಿ ಬಿಲ್ ಅನ್ನು ಇಶ್ಯೂ ಮಾಡ್ತಾ ಇದ್ರು. ಕಳೆದ ಒಂದು 10 ವರ್ಷಗಳಿಂದ, 12, 13 ವರ್ಷಗಳಿಂದ ನಾವು ಅದನ್ನು ಹೊರಗುತ್ತಿಗೆಯನ್ನು ಕೊಟ್ಟು ಪ್ರೈವೇಟ್ ಇವರಿಗೆ ಅದನ್ನು ಬಿಲ್ಲಿಂಗ್ ಮಾಡುವಂಥದ್ದನ್ನು ನಾವು ಔಟ್ಸೋರ್ಸ್ ಮಾಡಿದ್ದೆವು. ಅಲ್ಲಿಯೂ ಕೂಡ ಸಾಕಷ್ಟು ಲೋಪದೋಷಗಳು ಬಂದಿದ್ದರಿಂದ, ಅಂದರೆ ಅವರು ಕೂಡ ಬೇಡದೆಲ್ಲ ಸ್ವಲ್ಪ
ಅದರಲ್ಲಿ ಸ್ವಲ್ಪ ಇದು ಮಾಡಿದ್ರಿಂದ 1, 2, 3 ಗುತ್ತಿಗೆದಾರರನ್ನು ಮತ್ತೆ ನಾವು ಅದನ್ನು ಟರ್ಮಿನೇಟ್ ಮಾಡಿ ನೇರವಾಗಿ ನಾವೇನು ಔಟ್ಸೋರ್ಸಿಂದ ಎಂಪ್ಲಾಯೀಸ್ಗಳನ್ನು ನಾನು ಹೇಳಿದ್ದೇನೆ ಈಗಾಗಲೇ MPW ವರ್ಕರ್ಸ್ ಹೇಳಿ ಮಲ್ಟಿಪರ್ಪಸ್ ವರ್ಕರ್ಸ್ ಅಂತ ಏನು ತಗೊಂಡಿದ್ದೇವೆ. ಅವರಿಂದಲೇ ನಾವು ಹೆಚ್ಚಿನವರು ಮಹಿಳೆಯರಿದ್ದಾರೆ, ಅವರು ಬಹಳ ಪ್ರಾಮಾಣಿಕವಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ದುರಾದೃಷ್ಟ ಈ ನಗರದಲ್ಲಿ ಒಂದು ಬಾರಿ ಒಮ್ಮೆ ಡೆಂಗು ಬಹಳ ದೊಡ್ಡ ಪ್ರಮಾಣದಲ್ಲಿ ಆವಾಗ ನಾವು ನೇರವಾಗಿ ಇವರನ್ನ ಈ ಬಿಲ್ಲು ಜಾರಿ ಮಾಡುವುದನ್ನು ನಿಲ್ಲಿಸಿ ನೇರವಾಗಿ ಅವರನ್ನ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕೆಲಸ ಕಾರ್ಯಗಳಿಗೆ ಮತ್ತೆ ಕೋವಿಡ್ ಇಂದ ಈ ರೀತಿಯ ಮತ್ತೆ ಕೋವಿಡ್ ನ ಇದೆಲ್ಲ ಆದ ಮೇಲೆ ನಾವು ಈ 1-2-3 ತಿಂಗಳ ಹಿಂದೆ ಅವರನ್ನ ಒಂದು ರೀತಿಯ ಡ್ರೈವ್ ತರ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ. ಪ್ರತಿ ತಿಂಗಳು ಕೂಡ ಎಲ್ರಿಗೂ ಬಿಲ್ಲನ್ನು ಜಾರಿ ಮಾಡಬೇಕೆನ್ನುವಂಥದ್ದು ಕಟ್ಟುನಿಟ್ಟಾಗಿ ಹೇಳಿದೆವು. ಅದರ ನಂತರ ಮತ್ತೆ ಕೋವಿಡಿನ 2ನೇ ಅಲೆ ಬಂದದ್ರಿಂದ ಒಂದಷ್ಟು ಸಮಸ್ಯೆಗಳಾಗಿದೆ. ಆದರೆ ಏನೇ ಆಗಲಿ ಈ ಒಂದು ನಾನು ಸಮಸ್ಯೆಗಳನ್ನು ಹೇಳುವುದಲ್ಲ, ಇದಕ್ಕೊಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಖಂಡಿತವಾಗಿ ನಗರ ಪಾಲಿಕೆಯಲ್ಲಿ ನಾವು ಮಾಡ್ತೇವೆ. ಒಂದು ಕಡೆಯಿಂದ ಜನರಿಗೆ ತೊಂದರೆ, ನಗರ ಪಾಲಿಕೆಗೂ ಅದಕ್ಕೂ ಇವರೇ ಇದಕ್ಕೂ ಅವರೇ ಅಂತ ಅಂದಾಗ ಈ ಕೆಲಸ ಬಹಳ ಮುಖ್ಯವಾದ ಕೆಲಸಗಳು ಆಗದೇ ಇರುವಂತದ್ದು. ಓಕೆ, ರಾಜಗೋಪಾಲ್ ಶೆಟ್ಟಿ ಅವರು ಅಶೋಕ್ ನಗರದಿಂದ, ನಮಸ್ಕಾರ. ನಮಸ್ಕಾರ ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ. ಇದು ಅನೌನ್ಸ್ ಮಾಡಿದ್ದಾರೆ 20% ಅಂತ ವ್ಯಾಕ್ಸಿನೇಷನ್ ವಿಷಯದಲ್ಲಿ. ಈಗ ಪ್ರೈವೇಟ್ ಅಲ್ಲಿ ಕೊಡುವುದಾದ್ರೆ 150 ರೂಪಾಯಿ ಸರ್, ಅಥವಾ ಅದಕ್ಕಿಂತ ಜಾಸ್ತಿ ಕೊಡಬೇಕು? ಇಲ್ಲ, ಪ್ರೈವೇಟ್ ಅಲ್ಲಿ ಇನ್ನು ನನಗೆ ತಿಳಿದಾಗೆ 21st ನಂತರ 150 ರೂಪಾಯಿ, ಹೌದು 21st ನಂತರ 150 ರೂಪಾಯಿ ಸೇವಾ ಶುಲ್ಕವನ್ನು ಕೊಟ್ಟು ತಗೊಳ್ಳುವಂತದ್ದು. ಅದರ ಮೂಲ ದರ ಒಂದು ಇರ್ತದೆ, ಹೌದು, ಅದರ ಮೇಲೆ ಸೇವಾ ಶುಲ್ಕ 150 ರೂಪಾಯಿ. ಹೌದು 150, ಹೌದು ಹೌದು. ಮತ್ತೆ ಸರ್ ಇನ್ನೊಂದು, ಹಿಂದೆ ಅದು ಜಾಸ್ತಿ ಆಗ್ತಾ ಇತ್ತು, ಈಗ 150 ರೂಪಾಯಿ ಮಾತ್ರ ತಗೊಳ್ಬೇಕು ಅಂತ ಹೇಳಿ ಸರ್, ಹೇಳಿ. ಹೌದು, ವ್ಯಾಕ್ಸಿನ್ ಟೋಟಲ್ ಒಂದು 700-850 ಏನೋ ಆಗುತ್ತೆ. ಅದು ನನಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಕೋವ್ಯಾಕ್ಸಿನ್ ಬೇರೆ ರೇಟ್ ಇರ್ತದೆ, ಕೋವಿಶೀಲ್ಡ್ ಬೇರೆ ರೇಟ್ ಇರ್ತದೆ. ಯಾಕೆಂತೇಳಿ ಹೆಚ್ಚಿನವರು ಏನು ತಿಳಿಸಿದ್ದಾರೆ, ಅಲ್ಲಿ ಫ್ರೀ ವ್ಯಾಕ್ಸಿನೇಷನ್ 50 ರೂಪೀಸ್ ಮಾತ್ರ ತಿಳ್ಕೊಂಡಿದ್ದಾರೆ. ಈಗ ಅದಲ್ಲ, ಪ್ರೈವೇಟ್ಗೆ ಹೋದಾಗ ನಿಮಗೆ 150 ಅದು ಸರ್ವಿಸ್ ಚಾರ್ಜ್ ಅಂತ ಬೀಳ್ತದೆ, ಉಳಿದದ್ದು ಅವರ ತರ ಇರ್ತದೆ. ಆದ್ರೆ ನೀವು ಸರ್ಕಾರಿ ಆಸ್ಪತ್ರೆಗಳು ತಗೊಳ್ಳುವಾಗ ಈಗ ಏನೋ ಒಂದು ಪದ್ಧತಿ ಇದೆ, ಆ ಪದ್ಧತಿ ಆಧಾರದಲ್ಲಿ ನೀವು ಉಚಿತ ವ್ಯಾಕ್ಸಿನ್ ಅನ್ನು ಕೂಡ ಪಡ್ಕೊಳ್ತೀರಿ. ಮತ್ತೆ ಇನ್ನೊಂದು ಸರಿ ಈಗ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಅಗೇನ್ 1 ವೀಕ್. ಎಸ್, ಅಗೇನ್ ಅದು ಹೇಗೆ ಸರ್? ಈಗ ಇನ್ನು ಏನಾದ್ರು ಹೆಚ್ಚು ಕಡಿಮೆ ಇದೆ ಸರ್? ಓಕೆ ಸರ್, ಥ್ಯಾಂಕ್ ಯು. ಅಷ್ಟೇ ಅಲ್ಲ, ಅವರು ಹೇಳ್ತಾರೆ ಅಲ್ಲ, ಇದೇ ಮಾರ್ಗಸೂಚಿಯ ಪ್ರಕಾರ ಇನ್ನೊಂದು ವಾರದ ವಿಸ್ತರಣೆಯನ್ನ ಮಾಡಿರುವಂತದ್ದು. ಅದರಲ್ಲೇನು ಬದಲಾವಣೆಗಳು ಹೇಗಿರ್ತದೋ ಹಾಗೆಯೇ ಇರ್ತದೆ. ಇನ್ನು ಮುಂದಿನ ವಾರದಲ್ಲಿ ಏನೋ ನೋಡ್ಬೇಕು. ಅದೇ ಒಂದು ವೇಳೆ ಸ್ವಲ್ಪ ಸಂಖ್ಯೆಯ ಪಾಸಿಟಿವಿಟಿ ದರ ಕಡಿಮೆ ಬಂದ್ರೆ ಅದನ್ನ ಲಿಫ್ಟ್ ಮಾಡುವಂತದ್ದು ಅಥವಾ ಇನ್ನೊಂದಷ್ಟು ಸಡಿಲಿಕೆ ಮಾಡುವಂತದ್ದು, ಈ ರೀತಿಯ ನಿರ್ಧಾರಗಳು ಇರಬಹುದು. ಜೊತೆಯಲ್ಲಿ ಈಗ ನಾನು ಹೇಳಿದಾಗೆ ಈ ವರ್ಕರ್ಗಳನ್ನು ನೀವೇನು ಮಲ್ಟಿಪರ್ಪಸ್ ವರ್ಕರ್ಸ್ ಅಂತ ಹೇಳಿದಿರಿ, ಈಗ ನೀವು ಹೇಳಿದ್ರಿ ಮುಂದೆ ನಾವು ಅದನ್ನ ಇದು ಮಾಡ್ತೀವಿ, ನೀರಿನ ಬಿಲ್ಲಿಗೆ ಅವರೇ ಹೋಗಬೇಕು, ಡೆಂಗ್ಯೂಗೂ ಅವರೇ ಹೋಗಬೇಕು, ಮತ್ತೊಂದಕ್ಕೂ ಇವರೇ ಹೋಗಬೇಕು ಅಂತ ಪರಿಸ್ಥಿತಿ. ಇನ್ನು ಹೊಸ ಎಂಪ್ಲಾಯಿ ಅಂದರೆ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಕೊರತೆ ಇದೆ, ಇವರ ಸಿಬ್ಬಂದಿಗಳ ಕೊರತೆ ಅನ್ನೋದು ಎದುರಿಸ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ಕಳೆದ ಬಾರಿ ಕೂಡ ಆಗಿತ್ತು, ಆದರೆ ಆಗಲಿಲ್ಲ. ನಾನು ಹೇಳಿದಲ್ಲ, ಒಂದು ಕಡೆಯಿಂದ ನಾವು ಈ ಸಿಬ್ಬಂದಿಗಳ ಕೊರತೆಯಿಂದನೇ ಕೆಲವೊಂದು ಇದನ್ನ ಯಾವುದು ಕೆಲಸ ಕಾರ್ಯಗಳನ್ನು ನಾವು ಹೊರಗುತ್ತಿಗೆ ಆಧಾರದಲ್ಲಿ ಮಾಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಸಂಬಂಧಿಸಿದಂತಹ ನಾವು ಮಂತ್ರಿಗಳ ಇರ್ಬೋದು, ಸರ್ಕಾರವನ್ನ ಪದೇ ನಾವು ಏನು ಸಿಬ್ಬಂದಿಯನ್ನ ನೇಮಕಾತಿ ಮಾಡುವ ಬಗ್ಗೆ ನಾವು ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ಮೇಲ್ಸ್ತರದ ಅಧಿಕಾರಿಗಳ ಬಹಳ ರೀತಿಯ ಕೊರತೆಗಳಿದೆ. ಈಗ FDA ಮತ್ತು ನಮ್ಮ 2nd ಡಿವಿಷನ್ ಕ್ಲರ್ಕ್ ಈ ರೀತಿಯ ಪೋಸ್ಟ್ಗಳ ನಮ್ಮ ನಗರ ಪಾಲಿಕೆಯ ಅವಶ್ಯಕತೆ ಇದೆ. ಆದರೂ ಕೂಡ ನಾವು ಪ್ರಸ್ತಾವನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಇದರ ಬಗ್ಗೆ. ಸರ್ಕಾರನು ಕೂಡ ಒಂದೇ ಇದರಲ್ಲಿ ಎಲ್ಲವನ್ನು ಕೂಡ ಅದನ್ನ ಭರ್ತಿ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ಫೈನಾನ್ಷಿಯಲ್ ಇದಿರ್ತದೆ. ಅದಕ್ಕೋಸ್ಕರ ಹಂತವಾಗಿ ನೇಮಕಾತಿಗಳು ಆಗ್ತಾ ಇದೆ. ಆದ್ರೆ ಇಡೀ ನಮ್ಮದೇನಲ್ಲಿ ಒಟ್ಟು ವೇಕೆನ್ಸಿ ಇದೆ ಅದೆಲ್ಲೂ ಕೂಡ ಪೂರ್ತಿಯಾಗಿಲ್ಲ. ಸಾಕಷ್ಟು ಸಿಬ್ಬಂದಿಗಳ ಕೊರತೆ ಇದೆ ನಗರ ಪಾಲಿಕೆಯಲ್ಲಿ. ಆನಂದ್ ಅವರು ಇದ್ದಾರೆ ನಮ್ಮ ಜೊತೆ. ಎಲ್ಲಿಂದ ಆನಂದ್ ಅವರೇ? ಹೊಯ್ಗೆಬಲಿಂದ. ಎಸ್ ಸರ್, ಮಾತಾಡಿ ಸರ್. ಮಾತಾಡಿ, ಮೇಯರ್ ಅವರಿದ್ದಾರೆ, ಮಾತಾಡಿ.
ಹೇಳಿ ಪಲ್ಲೆ. ಹಲೋ ಹೇಳಿ. ಹಲೋ పల్లె 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 పాతెర్ల ఆధార్ కేంద్రం నుండి పాతెర్న. హలో ಓಕೆ ಕಟ್. ಈ ಸಂದರ್ಭದಲ್ಲಿ ಸೆಂಟ್ರಲ್ ಮಾರ್ಕೆಟ್ನ ಬಗ್ಗೆ ಪ್ರಶ್ನೆ ಬಂತು. ಇಂಥ ಸಂದರ್ಭದಲ್ಲಿ ಅದನ್ನು ಮಾರುಕಟ್ಟೆಯನ್ನು ಕೆಡವಬೇಕಾದಂಥ ಒಂದು ಪರಿಸ್ಥಿತಿ ಇತ್ತಾ, ಯಾಕೆ ಅಷ್ಟೊಂದು ಅವಸರ ಮಾಡಿದರು ಅಂತ ಅನ್ನೋದು. ಕಳೆದ ಬಾರಿ ಕೂಡ ಹಾಗೆ ಅದೇ ಪರಿಸ್ಥಿತಿಯಲ್ಲಿ ಅವರನ್ನು ಶಿಫ್ಟ್ ಮಾಡಿರುವಂಥದ್ದು, ಅಲ್ಲಿ ಒಂದಷ್ಟು ಗೊಂದಲ ಸೃಷ್ಟಿಯಾಗಿರುವಂಥದ್ದು ಯಾಕೆ ಏನು ನೋಡಿ. ಸೆಂಟ್ರಲ್ ಮಾರ್ಕೆಟಿಗೆ ಸಂಬಂಧಿಸಿದಂತೆ 2016ರಲ್ಲಿ ನಮ್ಮ ಪರಿಷತ್ತೆಲ್ಲ ಆದಂಥ ತೀರ್ಮಾನ, 2016ರಲ್ಲಿ ಸರಿಸುಮಾರು 5 ವರ್ಷದ ಹಿಂದೆನೇ ಮಂಗಳೂರು ಮಹಾನಗರ ಪಾಲಿಕೆಯ ಕೇಂದ್ರ ಮಾರುಕಟ್ಟೆಯನ್ನು, ಈಗಾಗಲೇ ಅದು ಒಂದು ಕಡೆಯಿಂದ ಶಿಥಿಲವಾಗಿದೆ ಮತ್ತು ಸಾಕಷ್ಟು ಅಲ್ಲಿ ಈಗಿನ ಇದಕ್ಕೋಸ್ಕರ ಜನಸಂಖ್ಯೆ ಇರ್ಬೋದು ಅಥವಾ ಈಗಿನ ವ್ಯಾಪಾರ ವಹಿವಾಟುಗಳಿಗೆ ಅದು ಸೂಕ್ತವಾದಂಥ ಜಾಗ ಅಲ್ಲ. ಅದರಲ್ಲೂ ಭಾಳ ಪ್ರಾಮುಖ್ಯವಾಗಿ ಇಡೀ ಮಾರುಕಟ್ಟೆನೇ ಶಿಥಿಲವಾಗಿ ಹೋಗಿದೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ನಗರ ಪಾಲಿಕೆಯಲ್ಲಿ ಎಲ್ಲ ಮಹಾನಗರ ಪಾಲಿಕೆಯವರು ಮತ್ತು ಅದಕ್ಕಿಂತ ಮೇಲ್ಸ್ತರದ ಜನಪ್ರತಿನಿಧಿಗಳಿದ್ದು ನಿರ್ಣಯ ಆಗಿರುವಂಥದ್ದು. ಮತ್ತೆ ಅದು ಮುಂದುವರಿದು ಆ ನಿರ್ಣಯ ಆದ ತಕ್ಷಣವೂ ಕೂಡ ಅದು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತಗೊಳ್ಬೇಕು, ನಗರ ಪಾಲಿಕೆಯಲ್ಲಿ ಆ ಒಂದು ಅಷ್ಟು ದೊಡ್ಡ ಮಾರುಕಟ್ಟೆಗಳನ್ನು ಮಾಡಲು ನಮ್ಮಲ್ಲಿ ಅನುದಾನ ಇಲ್ಲ ಅಥವಾ ನಮ್ಮಲ್ಲಿ ಬೇಕಿರುವಂತಹ ಇಂಜಿನಿಯರಿಂಗ್ ಈ ರೀತಿಯ ವ್ಯವಸ್ಥೆಗಳಿದೆ, ಅದನ್ನು ಸ್ಮಾರ್ಟ್ ಸಿಟಿ ಅದನ್ನು ಕೈಗೆತ್ತಿಕೊಳ್ಳಬೇಕೆನ್ನುವಂಥದ್ದು ನಿರ್ಣಯಗಳ ಆಗಿರುವಂಥದ್ದು. ಮತ್ತು ಅದು ಮುಂದುವರಿತಾ ಇತ್ತು, ಅದರ ಪ್ರಕ್ರಿಯೆಗಳು ಮುಂದುವರಿತಾ ಇತ್ತು. ನೀವು ಹೇಳಿದಾಗೆ ಕಳೆದ ಲಾಕ್ಡೌನ್ ಕೋವಿಡ್ ಸಂದರ್ಭದಲ್ಲಿ ಅದನ್ನು ಏಕಾಏಕಿ ನಾವು ಅದನ್ನು ಮುಚ್ಚಿದ್ದೇವೆ ಎನ್ನುವಂಥದ್ದು ಆರೋಪಗಳು ಬಂದಿದೆ. ಆದರೆ ಮುಚ್ಚಿರುವಂಥದ್ದು ನಾವು ಮಾರುಕಟ್ಟೆಯನ್ನು ಹೊಸ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಅಲ್ಲ. ಅಲ್ಲಿ ಆ ಪ್ಯಾಂಡಮಿಕ್ ಇದರ ಪ್ರಕಾರ ಅಲ್ಲಿ ಜನಸಂದಣಿ ಬಹಳ ದೊಡ್ಡ ಇದರಲ್ಲಿ ಸೇರ್ತಾ ಇದ್ರು. ಈ ಉದ್ದೇಶಕ್ಕೋಸ್ಕರ ಆ ಸಮಯದಲ್ಲಿನೂ ಕೂಡ ಅಲ್ಲಿ ಯಾರೆಲ್ಲ ಹೋಲ್ಸೇಲ್ ವ್ಯಾಪಾರಸ್ಥರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸೂಕ್ತ ವ್ಯವಸ್ಥೆಗಳನ್ನು ಏನು ನಮ್ಮ ಬೈಕಂಪಾಡಿ APMC ಅಲ್ಲಿ ಮಾಡಿ, ಆದರೆ ಅಲ್ಲಿ ಹೋಗಲಿಲ್ಲ, ಬಹಳ ಮಂದಿ ಹೋಗ್ಲಿಲ್ಲ. ಆದರೆ ಇಲ್ಲ, ಮತ್ತೆ ಇಮಿಡಿಯೇಟ್ ಅಲ್ಲಿ ಯಾರು ಹೋಗಿಲ್ಲ, ಮತ್ತೆ ಹೋಗಿದ್ದಾರೆ ಎಲ್ಲರೂ ಕೂಡ. ಈಗ ನನಗೆ ತಿಳಿದ ಹಾಗೆ ಯಾರೆಲ್ಲ ಹೋಲ್ಸೇಲ್ ವ್ಯಾಪಾರಸ್ಥರು ಈ ಹಿಂದೆ ಕೇಂದ್ರ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಿದ್ರು ಅವರೆಲ್ಲರೂ ಕೂಡ ಈಗ APMC ಅಲ್ಲಿ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರೊಂದು ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ವ್ಯಾಪಾರ ಮಾಡಿ ನಿಲ್ಲಿಸಿ ಇನ್ನು ಬೇರೆ ಕಡೆಗೆ ಶಿಫ್ಟ್ ಆಗಿರುವಂತ ಇದು ಇದೆ. ಆ ಹೊರಭಾಗದಲ್ಲಿ ವ್ಯಾಪಾರ ಮಾಡ್ತಿದ್ದವರಿಗೆ ಮೊನ್ನೆ ಕೆಡವಿರೋದು ತಿಳಿಸಿರ್ಲಿಲ್ವೇ? ನೋಡಿ, ಮೊನ್ನೆ ನಾವು ಏನು ಈಗ ಏಕಾಏಕಿ ಅವರು ಅಮೀದ್ ಯಾರು ಫೋನ್ ಮಾಡುವಾಗ ಹೇಳಿದ್ರು, ಅವರು ಏಕಾಏಕಿ ಯಾವುದೇ ರೀತಿಯ ಮುನ್ಸೂಚನೆಯನ್ನು ಕೊಡದೆ ನೋಟಿಸ್ ಕೊಡದೆ ಹೇಳಿದ್ರು. ಆ ರೀತಿ ಇಲ್ವೇ ಇಲ್ಲ. ನಮ್ಗೆಲ್ರಿಗೂ ತಿಳಿದ ಹಾಗೆ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಅಲ್ಲಿಯ ವ್ಯಾಪಾರಸ್ಥರು ಹೈಕೋರ್ಟಲ್ಲಿ ದಾವೆಯನ್ನು ಕೂಡ ಹೂಡಿದ್ರು. ಆ ಹೈಕೋರ್ಟಲ್ಲಿ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳಾಗಿದೆ. ಒಂದು ಕೇಸಲ್ಲಿ ನೀವು ನಗರ ಪಾಲಿಕೆಯಿಂದ ನೀವು ಶಿಥಿಲವಾಗಿದೆ ಹೌದು, ಒಡೆಯುವುದು ಹೌದು, ನೀವು ಅಭಿವೃದ್ಧಿ ಮಾಡೋದು ಒಂದು. ಆದರೆ ಕ್ರಮಬದ್ಧವಾಗಿ ಕೆಲವೊಂದು ನಿಯಮಗಳನ್ನು ತಾವು ಪಾಲನೆ ಮಾಡಲಿಲ್ಲ ಎನ್ನುವ ನಿಟ್ಟಿನಲ್ಲಿ ನಮಗೆ ಕೋರ್ಟ್ ಹೇಳಿದ್ರಿಂದ ತಕ್ಷಣ ನಾವು ಏನು ಈ ಹಿಂದೆ ಡೆಮಾಲಿಷನ್ಗೆ ಒಂದು ನೋಟಿಫಿಕೇಶನ್ ಮಾಡಿದ್ದೇವೆ ಅದನ್ನು ವಿಡ್ರಾ ಮಾಡಿ ಮತ್ತೆ ಬಹಳ ವ್ಯವಸ್ಥಿತವಾಗಿ ಯಾರೆಲ್ಲ ಅಲ್ಲಿ ಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿತ್ತು, ಯಾರೆಲ್ಲ ಅಲ್ಲಿ ಲಾಫುಲ್ ಟ್ರೇಡರ್ಸ್ ಇದ್ದಾರೆ, ಕಾನೂನುಬದ್ಧವಾಗಿ ಯಾರು ವ್ಯಾಪಾರಗಳು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತಾವು ಅವರ ಹೇಳಿಕೆಗಳನ್ನು ತೆಗೆದುಕೊಂಡು ಅವರಿಗೆ ಕಾಲಾವಕಾಶವನ್ನು ನೀಡಿ ಮತ್ತೆ ಡೆಮಾಲಿಷನ್ಗೆ ಹೋಗ್ಬೇಕೆನ್ನುವಂಥದ್ದು ಕೋರ್ಟ್ ಆದೇಶ ಮಾಡಿರುವಂಥದ್ದು. ಅದಕ್ಕೆ ಅನುಗುಣವಾಗಿ ನಗರ ಪಾಲಿಕೆಯ ಆಯುಕ್ತರು ಎಲ್ಲ ವ್ಯಾಪಾರಸ್ಥರನ್ನ ಒಂದೊಂದು ಎರಡೆರಡು ಬಾರಿ ಅವರನ್ನ ಅಹವಾಲುಗಳನ್ನು ತಗೊಂಡು ಅವರಿಗೆ ನೋಟಿಸ್ಗಳನ್ನು ಕೊಟ್ಟು ಅವರ ಹೇಳಿಕೆಗಳನ್ನೆಲ್ಲವನ್ನ ದಾಖಲು ಮಾಡಿ ಮತ್ತೆ ಅದೆಲ್ಲವನ್ನ ಅವರ ಹೇಳಿಕೆಗಳನ್ನು ಕ್ರೋಢೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಮಾಡುವ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ನನಗೆ ಯಾವುದು ಮುನ್ಸೂಚನೆ ಇಲ್ಲ, ನನಗೆ ಗೊತ್ತೇ ಇಲ್ಲ, ಇವರು ಕೆಡವ್ತಾ ಇದ್ದಾರೆ ಅಂತ. ಇಲ್ಲ, ಇರ್ಬೋದು. ಅಂದ್ರೆ ನಾನು ಹೇಳ್ತಾ ಇದ್ದೇನೆ, ಇದೆಲ್ಲವನ್ನ ಮಾಡಿ ನಗರ ಪಾಲಿಕೆ ಕಳೆದ ಡಿಸೆಂಬರ್ ಅಲ್ಲಿ, ಮೊನ್ನೆ 2020 ಡಿಸೆಂಬರ್ ಅಂತ್ಯದಲ್ಲಿ 31 ತಾರೀಕಿಗೆ ನಾವು ಎಲ್ಲರೂ ಸರ್ವಾನುಮತದಿಂದ ಮತ್ತೆ ನಗರ ಪಾಲಿಕೆಯಲ್ಲಿ ನಾನು ಹೇಳಿದಲ್ಲ ಅವೆಲ್ಲ ವ್ಯಾಪಾರಸ್ಥರ ಹೇಳಿಕೆಗಳನ್ನು ಅವರಿಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟು ನಾವು ಅಲ್ಲಿ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸಿರುವಂಥದ್ದು. ಈ ಯಾವುದೇ ಒಂದು ನಗರ ಪಾಲಿಕೆ ಅಧೀನದಲ್ಲಿರುವಂತಹ ಈ ರೀತಿಯ ಮಾರುಕಟ್ಟೆಗಳನ್ನು ಕಟ್ಟಡಗಳನ್ನು ಕೆಡವಬೇಕಿದ್ರೆ ಕಾನೂನಲ್ಲಿ ನಾವು ಸರ್ಕಾರದ ಅನುಮತಿ ತಗೊಳ್ಬೇಕಂತ ಉಂಟು. ಪರಿಷತ್ತಲ್ಲಿ ನಿರ್ಣಯ ಆಗಿ ಸರ್ಕಾರಕ್ಕೆ ಹೋಗಿದೆ. ಸರ್ಕಾರ ಅಲ್ಲಿ ಅನುಮೋದನೆ ಕೊಟ್ಟ ಮರುದಿವಸ 25 ತಾರೀಕಿಗೆ ತಮ್ಮ ಗಮನಕ್ಕೆ ನಂತರ ಇದೇ ಎಲ್ಲರಿಗೂ ಗೊತ್ತುಂಟದು, 25 ತಾರೀಕು ಜೂನಿಗೆ ಸರ್ಕಾರ ಅನುಮತಿ ಕೊಟ್ಟದ್ದು. ಅದರ ಮರುದಿವಸನೇ ಈಗಾಗಲೇ ಅಲ್ಲಿ ವ್ಯಾಪಾರಸ್ಥರು ಯಾರು ಕೂಡ ವ್ಯಾಪಾರ ಮಾಡ್ತಾ ಇಲ್ಲ ಎನ್ನುವಂಥ ಉದ್ದೇಶದಿಂದ ಮೊದಲನೇ ಹಂತದಲ್ಲಿ
ಒಳಗಿರುವಂತಹ ತಾತ್ಕಾಲಿಕ ಶೆಡ್ಗಳನ್ನು ಕೆಡವುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದು. ಓಕೆ. ಮತ್ತೆ ಹೊರಗಡೆ ಭಾಗವನ್ನ ಎಲ್ರಿಗೂ ಕೂಡ ತಕ್ಷಣ ನಾವು ಜನರು ಸ್ವಲ್ಪ ಬೇಡಿಕೆಗಳಿತ್ತು, ನಮ್ಮ ವಸ್ತುಗಳಿದೆ, ನಮ್ಮ ಸ್ಕೇಲ್ಗಳಿದೆ, ಬೇರೆ ಬೇರೆ ಇನ್ನಿತರ ನಮ್ಮ ಉಪಯೋಗ ಮಾಡುವಂಥ ವಸ್ತುಗಳಿದೆ, ಅದನ್ನೆಲ್ಲ ನಾವು ಶಿಫ್ಟ್ ಮಾಡ್ತೇವೆ ಅನ್ನುವಂಥ ಬೇಡಿಕೆಯನ್ನು ಇಟ್ಟ ತಕ್ಷಣ ಮತ್ತೆ ಅವರಿಗೆ ಎಲ್ಲರಿಗೂ ಕೂಡ ಕಾಲಾವಕಾಶ ಕೊಟ್ಟು ಮತ್ತೆ ಯಾರೆಲ್ಲ ಶಿಫ್ಟ್ ಮಾಡಲಿಲ್ಲ ಅವರಲ್ಲಿರುವಂಥ ಸ್ಟಾಕ್ಗಳನ್ನು, ಅದು ರಸ್ತೆಗೆ ಅಭಿಮುಖವಾಗಿರುವಂತಹ ಶಾಪ್ಗಳು ಮಾತ್ರ, ಒಳಗಡೆ ಇರುವವರು ಎಲ್ಲರೂ ಕೂಡ ಖಾಲಿ. ಏನು ಹೇಳಿದ್ರೆ ಜಸ್ಟ್ ಅವರೊಂದು ರೂಫಿಂಗ್ ಎಲ್ಲ ಮಾಡಿದ್ದಾರೆ, ಅದು ಬಿಟ್ಟು ಬೇರೆ ಏನು ಇರಲಿಲ್ಲ. ಹಾಗಾಗಿ ಇಲ್ಲದ್ರೆ ಬಹಳ ರೀತಿಯ ಅದು ಸಹಜ, ಅದರಲ್ಲಿ ಬೇರೆ ಬೇರೆ ರೀತಿಯವರು ಒಂದಷ್ಟು ಅದಕ್ಕೆ ಸೇರಿಕೊಂಡು ಇಡ್ತಾರೆ. ಮತ್ತೆ ಒಂದು ರೀತಿಯ ಇದುಂಟು, ನೋವು ಉಂಟು. ಯಾಕೆ ಹೇಳಿದ್ರೆ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಆಗಿಲ್ಲ ಅಂತ ಏನು ಹೇಳುವಂತ ನನಗೂ ಕೂಡ ನೋವಿದೆ. ಆದ್ರೆ ಅದಕ್ಕೆ ಕಾರಣಕರ್ತರು ಕೂಡ ವ್ಯಾಪಾರಸ್ಥರೇ, ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವೊಂದು ವ್ಯಾಪಾರಸ್ಥರು ಉದ್ದೇಶಪೂರ್ವಕವಾಗಿ ಕೋರ್ಟ್ ಮೆಟ್ಟಲು ಏರಿ ಬೇರೆ ಬೇರೆ ದಾರಿಯಲ್ಲಿ ಹೋಯಿತು. ಇಲ್ಲದ್ರೊಂದು ನಾವು ಮಹಾನಗರ ಪಾಲಿಕೆಯಲ್ಲಿ ಮಾಡುವಂತಹ ಎಲ್ಲಾ ಮಾರುಕಟ್ಟೆಗಳನ್ನು ಅಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಯೇ ನಾವು ಹೊಸ ಮಾರುಕಟ್ಟೆಗಳನ್ನು ಮಾಡಿರುವಂಥದ್ದು. ಅದೇ ರೀತಿ ನಾವು ಅಲ್ಲಿ ನಡೆಯುವಂಥ ಈ ಕೇಂದ್ರ ಮಾರುಕಟ್ಟೆಯಲ್ಲಿ ಏನು ವ್ಯಾಪಾರ ಮಾಡುವಂಥ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಯೇ ನಾವು ಹೋಗ್ತಾ ಇದ್ದೇವೆ. ಎಸ್ ಸರ್, ಪರ್ಯಾಯ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಬೇಕು. ಪುರುಷೋತ್ತಮ ಅವರಿದ್ದಾರೆ ಕದ್ರಿ ಕಂಬಳದಿಂದ. ನಮಸ್ಕಾರ, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ತೆ. ಟಿವಿ ವಾಲ್ಯೂಮ್ ದಯವಿಟ್ಟು ಮೀಟ್ ಮಾಡ್ಬೇಕು ನೀವು. ಹಲೋ, ಮೇಯರ್ ಇದ್ರ ಮಾತಾಡಿ. ಪ್ರೇಮಾನಂದರವರೇ ನಮಸ್ತೆ. 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 ನನ್ನ ಒಂದು ಬೇಡಿಕೆ ಏನಂತ ಹೇಳಿದ್ರೆ, ಮಂಗಳೂರು ವಿಶ್ವದ ದಿವಸಕ್ಕೆ ಬೆಳೆಯುವಂತಹ ಒಂದು ಪಟ್ಟಣ, ಆದ್ರಿಂದ ನಮ್ಗೆ ಸ್ಕೈ ಪಾತ್ ಒಂದು ಬಹಳ ಎಸೆನ್ಷಿಯಲ್ ಇದೆ. ಫಾರ್ ಎಕ್ಸಾಂಪಲ್ ಬೆಸೆಂಟ್ ಕಾಂಪ್ಲೆಕ್ಸ್ ಹತ್ತಿರ ಆ ಮಕ್ಕಳೆಲ್ಲ, ಕಾಲೇಜಿನ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಪ್ರಾಥಮಿಕ ಶಾಲೆಯ ಮಕ್ಕಳೆಲ್ಲ ಒಂದು ಹೋಗ್ಬೇಕಾದ್ರೆ ಮಿನಿಮಮ್ ಒಂದು 50 ಟಿಕೆಟ್ಸ್ ಕಾಯ್ತಾ ಇದ್ದಾರೆ. ಆದ್ರಿಂದ ಈಗಾಗಲೇ ನಾನು ಹಿಂದೆ ಶಾಸಕರಿಗೆ ಮತ್ತೆ ಹಿಂದಿನ ಮೇಯರಿಗೆ ಒಂದು ಮನವಿಯನ್ನು ಸಹ ಮಾಡಿದೆ ನಾನು. ಆದ್ರಿಂದ ದಯಮಾಡಿ ಒಂದು 10 ಕಡೆಯಲ್ಲಿ ಆದ್ರೂ ಸ್ಕೈ ಪಾತ್ ಮಾಡಿದ್ರೆ ನಮ್ಮ ಮಂಗಳೂರಿನ ಮಹಾ ಜನರಿಗೆಲ್ಲ ಬಹಳ ಹೆಲ್ಪ್ ಆಗ್ತದೆ ಅಂತ ಹೇಳುವ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು. ಎಸ್ ಸರ್, ಥ್ಯಾಂಕ್ ಯು. ನೋಡ ಮೇಯರ್ ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ. ತಾವು ನಿಮ್ಮ ಅನಿಸಿಕೆಯನ್ನು ಹೇಳಿದ್ದೀರಿ. ಖಂಡಿತವಾಗ್ಲೂ ಅಲ್ಲಿ ಇರುವಂಥ ಜನಸಂದಣಿ, ಶಾಲಾ ಕಾಲೇಜುಗಳು ಬಿಡುವ ಸಂದರ್ಭದಲ್ಲಿ ಮಕ್ಕಳು ರಸ್ತೆಯನ್ನು ಏನು ಕ್ರಾಸ್ ಮಾಡುವಂಥದ್ದು, ಅದು ನೋಡುವಾಗ ನಮಗೆ ನೋವಾಗ್ತದೆ. ಆದರೆ ಸಾಕಷ್ಟು ಜಂಕ್ಷನ್ಗಳಲ್ಲಿ ಅಥವಾ ಈ ರೀತಿಯ ಶಾಲಾ ಕಾಲೇಜುಗಳಲ್ಲಿ ಇರುವಲ್ಲಿ ನಾವು ಆಲೋಚನೆಗಳನ್ನು ಮಾಡಿದ್ದೇವೆ, ಆದರೆ ಎಲ್ಲಿಯೂ ಕೂಡ ಅಲ್ಲಿ ಫೀಸಿಬಿಲಿಟಿ ಇಲ್ಲ. ಅಂದರೆ ನೋಡುವಾಗ ಮಾತ್ರ ಭಾಳ ಇದು ಕಾಣ್ತದೆ, ಆದರೆ ಭಾಳ ಅಗಲವಾದಂಥ ರಸ್ತೆಗಳು ನಗರ ಭಾಗದಲ್ಲಿ ಇಲ್ಲ. ಸಪೋಸು ಭಾಳ ವಿಶಾಲವಾದ ರಸ್ತೆ ಇದ್ದರೆ ನೀವು ಹೇಳಿದ ಹಾಗೆ ಸ್ಕೈ ವಾಕ್ ಅಥವಾ ಅಂಡರ್ ಪಾಸ್ಗಳನ್ನು ಮಾಡುವಂಥದ್ದು. ಆದರೆ ಈ ನಮ್ಮಲ್ಲಿರುವಂಥ ಯಾವುದೇ ಜಂಕ್ಷನ್ಗಳಲ್ಲಿ ಸ್ಕೈ ಪಾತ್ ಮಾಡುವಂಥ ಒಂದು ಪ್ರದೇಶಗಳು ಕಾಣ್ತಾ ಇಲ್ಲ. ಖಂಡಿತವಾಗಲೂ ಇದಕ್ಕೆ ಪರ್ಯಾಯವಾಗಿ ತಾವೇನೂ ಒಂದು ಸಲಹೆ ಕೊಟ್ಟಿದ್ದೀರ, ಹೌದು, ಆದರೆ ಇದಕ್ಕೆ ಪರ್ಯಾಯವಾಗಿ ನಾವು ಒಂದು ಸುಸಜ್ಜಿತವಾದಂತಹ ಫುಟ್ಪಾತ್ಗಳನ್ನು ಮಾಡುವ ಮುಖೇನ ಝೀಬ್ರಾ ಕ್ರಾಸಿಂಗನ್ನು ಇದು ಮಾಡಿ ಅದನ್ನೆಲ್ಲವೂ ಕೂಡ ಒಂದಷ್ಟು ನಿಯಮಗಳನ್ನು ಏನು ಟ್ರಾಫಿಕ್ ನಿಯಮಗಳನ್ನು ಒಂದಷ್ಟು ಅನುಷ್ಠಾನ ಮಾಡಿದರೆ ಒಂದು ಸುಲಲಿತವಾಗಿ ಮಾಡಿದ್ರೆ ಮೇಲೆ ಹತ್ತಿಕೊಂಡು ಹೋಗುವಂತ ಒಂದು ಕಷ್ಟ ಇರಬಹುದಾ? ಯಾಕಂದ್ರೆ ಎಲ್ಲ ಈಗ ಎಲ್ಲಿಯೆಲ್ಲ ಸ್ಕೈ ಪಾತ್ ಅಂತ ನೋಡಿದೆ ನಾನು, ಎಲ್ಲಿ ಕೂಡ ಅದು ಸಕ್ಸಸ್ ಆಗಿಲ್ಲ. ಯಾರು ಮತ್ತೆ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗುದಿಲ್ಲ, ಮತ್ತೆ ರಸ್ತೆಯಲ್ಲಿ ಅಡ್ಡಾಡಿ ಹೋಗ್ತಾ ಇರ್ತಾರೆ. ಹಾಗಾಗಿ ಇದಕ್ಕಿಂತ ಇವರು ತಾವು ಏನು ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಝೀಬ್ರಾ ಕ್ರಾಸ್ ಇದನ್ನೆಲ್ಲ ಅನುಷ್ಠಾನ ಮಾಡುವಂಥದ್ದು, ರೈಲಿಂಗ್ ಗಳನ್ನು ಹಾಕಿ ಎಲ್ಲಿ ಕೂಡ ಸಿಕ್ಕಿದಲ್ಲಿ ಅವರು ಕ್ರಾಸ್ ಮಾಡದ ರೀತಿ, ಈ ರೀತಿಯ ಕೆಲವೊಂದು ನಿಯಮಗಳನ್ನು ಅಥವಾ ಕೆಲವೊಂದು ಕ್ರಮಗಳನ್ನು ತಗೊಂಡ್ರೆ ಸ್ವಲ್ಪ ಪ್ಲಾನಿಂಗ್ಗಳು ಉಂಟು. ಖಂಡಿತವಾಗಲೂ ಈಗಾಗಲೇ ನಮ್ಮ ಮಂಗಳೂರು ನಗರದ ದಕ್ಷಿಣದ ಶಾಸಕರು ಇರ್ಬೋದು ಮತ್ತೆ ಉತ್ತರದ ಶಾಸಕರು ಅವರಿಬ್ಬರು ಕೂಡ, ಅದ್ರ ಜೊತೆಗೆ ನಮ್ಮ ಸಂಸದರು ಕೂಡ ಕೆಲವೊಂದು ನಮ್ಮ ಡೆವಲಪ್ಮೆಂಟ್ ಮೀಟಿಂಗ್ಗಳಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿಯ ನಮ್ಮ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಅವರು ನಿರಂತರ ನಮಗೆ ಮಾರ್ಗದರ್ಶನಗಳನ್ನು ಸ್ವಲ್ಪ ಅಭಿವೃದ್ಧಿ ಕಂಪ್ಲೀಟ್ ಆಗಿದೆಯಾ ಅಲ್ಲಿ? ಆದ್ರೆ ಅಲ್ಲಿ ನಾನು ಅದನ್ನೇ ಉಲ್ಲೇಖ ಮಾಡ್ಲಿಕ್ಕೆ ಬರ್ತಾ ಇದ್ದೇನೆ. ಶಾಸಕರದೊಂದು ನಮ್ಮ ದಕ್ಷಿಣದ ಶಾಸಕರಂತ ವಿಧಾವ್ಯಾಸ್ ಕಾಮತ್ ಅವರು ಬಹಳ ಒಂದೆರಡು ಬಾರಿ ಅದನ್ನು ಸಲಹೆಗಳನ್ನು ಕೊಟ್ಟಿದ್ದಾರೆ. ಒಂದು ನವಭಾರತ ಜಂಕ್ಷನ್ ಅಲ್ಲಿ ತಾವೇನು ಹೇಳಿದ್ದೀರಿ, ಒಂದು ಕಡೆಯಿಂದ ಶಾರದಾ ವಿದ್ಯಾಲಯ ದೊಡ್ಡ ಇದಿದೆ, ಒಂದು ವಿದ್ಯಾಸಂಸ್ಥೆ ಇದೆ, ಅದರ ಕೆಳಗಡೆ ನಮ್ಮ ಕೆನರಾ ಹೈಸ್ಕೂಲ್, ಗರ್ಲ್ಸ್ ಹೈಸ್ಕೂಲ್ ಇದೆ, ಹೌದು, ಈ ಕಡೆಯಿಂದ ಬಣಸೋಸ್ಟೇರಿ ಬರೋ ನಮ್ದು ಒಂದು ಆಲೋಚನೆ ಏನು ಹೇಳಿದ್ರೆ, ಎಲ್ಲ ಅಲ್ಲಿ ವಿದ್ಯಾಸಂಸ್ಥೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳಿಗೆ ಇಕ್ಕೆಲಗಳಲ್ಲಿ ಬಹಳ ವಿಶಾಲವಾದಂತಹ ಫುಟ್ಪಾತ್ಗಳನ್ನು ಮಾಡಿ ಅದಕ್ಕೆ ಬೇಕಿದ್ರೆ ರೈಲಿಂಗ್ಗಳನ್ನು ಹಾಕಿ ಅಲ್ಲಿ
ಭಾಳ ಸುಲಭದ ಇವರು ಮಕ್ಕಳು ಅಲ್ಲಿ ಓಡಾಟ ಅಂದರೆ ನಡೆದುಕೊಂಡು ಶಾಲೆಗೆ ಹೋಗುವಂಥ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿದರೆ ವಾಹನದ ದಟ್ಟಣೆಯು ಕೂಡ ಒಂದಷ್ಟು ಕಮ್ಮಿ ಆಗ್ತದೆ. ಇಲ್ಲದಿದ್ದರೆ ಏನು ಹೇಳಿದರೆ ಎಲ್ಲ ಪೋಷಕರು ತಮ್ಮ ಕಾರುಗಳನ್ನು ತೆಗೆದುಕೊಂಡು ಮತ್ತೆ ಇದರ ಒಳಗಡೆ ಪ್ರವೇಶ ಮಾಡುವಂಥದ್ದು, ಶಾಲೆಗಳ ಒಳಗಡೆ. ಇದೆಲ್ಲವನ್ನು ತಪ್ಪಿಸಲಿಕ್ಕೋಸ್ಕರ ಈ ರೀತಿಯ ವ್ಯವಸ್ಥೆಗಳಿಗೆ ನಾವು ನಮ್ಮ ಕಡೆಯಿಂದ ಸಾಕಷ್ಟು ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ. ಇದು ಕೇವಲ ಇಲ್ಲಿಗೆ ಮಾತ್ರ ಅಲ್ಲ ಸೀಮಿತ, ನಗರ ಭಾಗದಲ್ಲಿರುವಂಥ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿರುವಂಥ ಏನು ರಸ್ತೆಗಳ ಇಕ್ಕೆಲಗಳಲ್ಲಿ ಈ ರೀತಿಯ ಫುಟ್ಪಾತ್ಗಳನ್ನು ಮಾಡುವಂಥ ಒಂದು ಆಲೋಚನೆಗಳಿದೆ. ಹಂತ ಹಂತವಾಗಿ ಇದನ್ನು ನಾವು ಅನುಷ್ಠಾನ ಮಾಡ್ತೀವಿ. ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಈ ಮಾತುಕತೆ ಮುಂದುವರಿಯುತ್ತದೆ. ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ್ ಶೆಟ್ಟಿ ಅವರಿದ್ದಾರೆ. ಸರ್, ಈಗ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಂಡಂಥ ಹೊಸ ನಿಯಮಗಳು ಬಹಳ ವರ್ಷಗಳಿಂದ ಇದನ್ನು ಪಾಲಿಸಬೇಕು ಅಂತ ಇದ್ರೂ ಕೂಡ ಅದು ಪಾಲಿಸಲಾಗ್ತಾ ಇರಲಿಲ್ಲ. ಹಸಿ ಮತ್ತು ಒಣ ಕಸವನ್ನು ಬೇರ್ಪಡೆ ಮಾಡಲೇಬೇಕು ಅನ್ನುವಂಥ ಪಕ್ಕಾ ಕಟ್ಟಪ್ಪಣೆಯನ್ನು ಮಾಡಿರುವಂಥದ್ದು. ಇಲ್ಲಿ ತಲೆದೂರಿರುವಂಥ ಒಂದಷ್ಟು ಕೆಲವು ಸಮಸ್ಯೆಗಳು ತಮ್ಮ ಗಮನಕ್ಕೆ ಬಂದಿದೆ. ಏನೇನು ಸಮಸ್ಯೆಗಳು ಬರ್ತಾ ಇದೆ ಅಂತ ಗೊತ್ತಾಗಿದೆಯಾ? ನೀವು ಹೇಳಿದಾಗೆ ಹಲವಾರು ವರ್ಷಗಳಿಂದ ನಾವು ಹೇಳ್ತಾ ಇದ್ದೇವೆ, ಹಸಿ ಕಸ ಒಣ ಕಸ ಬೇರ್ಪಡಿಸಿ ಕೊಡಬೇಕು, ಅಂದರೆ ಮೂಲದಿಂದಲೇ ಅದು ಇದಾಗಬೇಕು ಅನ್ನುವಂಥ, ಬೇರ್ಪಡಿಸಿ ಕೊಡಬೇಕು ಎನ್ನುವಂಥದ್ದು ಬರ್ತಾ ಇಲ್ಲ. ಒಂದು ಕಡೆ ಕೆಲವರು ಸಾಕಷ್ಟು ಜನರು ರೆಡಿಯಾಗಿದ್ದಾರೆ ಅದಕ್ಕೆ. ಈಗಲೂ ಕೂಡ ನಾವು ಯಾವಾಗ ಘೋಷಣೆ ಮಾಡಿದೆ ಅಲ್ಲಿಂದಲೂ ಇಲ್ಲಿವರೆಗೆ ಕೊಡುವವರಿದ್ದಾರೆ. ನಮ್ಮ ಕಡೆಯಿಂದನೇ ತಪ್ಪುಗಳಾಗಿದೆ, ಅದನ್ನು ಮತ್ತೆ ಮಿಕ್ಸ್ ಮಾಡಿ ತಗೊಂಡು ಹೋಗೋದು, ಆ ರೀತಿಗಳು ಅವ್ಯವಸ್ಥೆಗಳಿತ್ತು. ಆದರೆ ಇನ್ನು ನಮಗೆ ಅನಿವಾರ್ಯ. ಯಾಕೆ ಹೇಳ್ತೇನೆ ಹೇಳಿದರೆ, ತಾವು ಗೊತ್ತಿದ್ದಾಗೆ, ನಮಗೆಲ್ಲರಿಗೂ ಗೊತ್ತಿದ್ದಾಗೆ, ನಮ್ಮ ಪಚ್ಚನಾಡಿಯಲ್ಲಿ ಏನು ಲ್ಯಾಂಡ್ ಫಿಲ್ ಸೈಟ್ ಇದೆ, ಅಲ್ಲಿ ಆದಂಥ ಈ ಹಿಂದೆ ಆದಂಥ ಮಂದಾರ ಇನ್ಸಿಡೆಂಟ್ ಇರ್ಬೋದು, ಮತ್ತು ಅಲ್ಲಿಯ ಸುತ್ತಮುತ್ತಲಿನ ಯಾರು ಅಲ್ಲಿಯ ವಸತಿಗ ಏನು ಮನೆಗಳವರ ಸಂಕಷ್ಟ, ಇದೆಲ್ಲವನ್ನು ಇದು ಮಾಡಿದರೆ 100ಕ್ಕೆ 100 ನಾವು ಮುಂದಿನ ದಿವಸಗಳಲ್ಲಿ, ಅಂದರೆ ಮಂಗಳೂರು ಹೇಳಿದರೆ ಎಲ್ರಿಗೊಂದು ಇದಿದೆ, ಒಂದು ನಗರ, ಒಂದು ರೀತಿಯಲ್ಲಿ ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಸ ವಿಲೇವಾರಿಯಲ್ಲಿ ನಾವು ಭಾಳ ಕೆಲವೊಂದು ಸಣ್ಣ ಪುಟ್ಟ ನಗರಗಳಿರ್ಬೋದು, ಗ್ರಾಮಗಳಿರ್ಬೋದು, ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಅನಿವಾರ್ಯ, ಖಂಡಿತವಾಗಲೂ ಇದು ಕಟ್ಟುನಿಟ್ಟಾಗಿ ಈ ಕಸವನ್ನು ಬೇರ್ಪಡಿಸಿ ಕೊಡುವ ಮುಖೇನ ಜನರು ಸಹಕಾರ ಕೊಡ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಏನು ನಾವು ಇದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿದ್ದೇವೆ, ಜಾರಿ ಮಾಡಿದ 1 ವಾರ 10 ದಿವಸದಲ್ಲಿ ಏನು ನಮ್ಮದು ಟನ್ ಸರಿಸುಮಾರು 200ರಿಂದ 260 ಟನ್ ಈಗ ಬರ್ತದೆ. ಈಗ ಲಾಕ್ಡೌನ್ ಪೀರಿಯಡಲ್ಲಿ ಸರಿಸುಮಾರು ಮೋರ್ ದೆನ್ 50% ನಮಗೆ ಕಸ ವಿಂಗಡಣೆ ಮಾಡಿಯೇ ಬರ್ತಾ ಉಂಟು. ಅಂದರೆ ಹಸಿ ಕಸ ನಮಗೆ ಬರ್ತಾ ಉಂಟು. ಸಾಧಾರಣ ಒಂದು 100-120 ಟನ್ನು ಈಗಾಗಲೇ ನಾವು ಮೇಲೆ, ಅದಕ್ಕಿಂತ ಮೇಲೆ ನಾವು ರೀಚ್ ಆಗಿದ್ದೇವೆ. ಒಳ್ಳೆಯ ವಿಚಾರ. ಈಗ ನಾವು ಪ್ಯೂರ್ ಹಸಿ ಕಸ ಬರ್ತಾ ಇದೆ. ಹೌದು, ಹಸಿ ಕಸ ಬರ್ತಾ ಇದೆ. ಹಿಂದೆ ಮಿಕ್ಸ್ಡ್ ಬರ್ತಾ, ಹೌದು, ಈಗ ಪ್ಯೂರ್ಲಿ ಅದನ್ನು ಯಾವುದೇ ರೀತಿಯಲ್ಲಿ. ಇನ್ನೊಂದೇನು ಹೇಳಿದರೆ,
ಜನರಿಗೆ ಇನ್ನೂ ಕೂಡ ಅದನ್ನು ಬೇರ್ಪಡಿಸ್ತಾರೆ, ಮತ್ತೆ ಅದನ್ನು ಪ್ಲಾಸ್ಟಿಕ್ಕಲ್ಲಿ ಕಟ್ಟಿಕೊಡುವಂಥದ್ದು. ಇದು ಸ್ವಲ್ಪ ಸಮಸ್ಯೆ ಆಗ್ತಾ ಇರುವಂಥದ್ದು ಜನರಿಗೆ ಅದನ್ನು ಮಾಡಿಕೊಡ್ಲಿಕ್ಕೆ. ಯಾಕೆ ಹೇಳಿದ್ರೆ ಸಹಜ ಸಾಕಷ್ಟು ಸಮಸ್ಯೆಗಳಿದೆ. ಅವರು ಪ್ಲಾಸ್ಟಿಕ್ ಅಲ್ಲಿ ತಂದಿಡ್ತಾರೆ, ಹೌದು, ಇವರು ಇಲ್ಲ ಪ್ಲಾಸ್ಟಿಕ್ ಅಲ್ಲಿ ಇಲ್ಲ, ನೀವು ಅದನ್ನು ಇದಕ್ಕೆ ಹಾಕಿ ಕೊಡಬೇಕು, ಪ್ಲಾಸ್ಟಿಕ್ ಅನ್ನ ಕೈಯಲ್ಲಿ ಕೊಟ್ಟು ಬಿಡ್ತಾರೆ. ಹೌದು, ನೀವು ಬಿನ್ನಲ್ಲಿ ಹಾಕಿ ಅದನ್ನು ಕೊಡಬೇಕು. ಆ ಬಿನ್ನನ್ನು ನಾವು ಮತ್ತೆ ನಮ್ಮ ಕೊಂಡೋಗುವ ವೆಹಿಕಲ್ಗಳಿಗೆ ಅದನ್ನು ಡಂಪ್ ಮಾಡ್ತೇವೆ ಅನ್ನುವಂಥದ್ದು. ಇದು ಸ್ವಲ್ಪ ಸಮಯದವರೆಗೆ ಸ್ವಲ್ಪ ಕಷ್ಟ ಆದಿತ್ತು, ಜನರಿಗೂ ಕಷ್ಟ ಆದಿತ್ತು. ಮತ್ತೆ ಏನು ನಮ್ಮ ಪೌರ ಕಾರ್ಮಿಕರಿದ್ದಾರೆ, ಮನೆ ಮನೆ ಕಸವನ್ನು ಸಂಗ್ರಹಣೆ ಮಾಡ್ತಾರೆ, ಅವರಿಗೂ ಒಂದು ಸಾಕಷ್ಟು ತೊಂದರೆಗಳಿದೆ. ಯಾಕೆ ಹೇಳಿದರೆ ಸಾಕಷ್ಟು ನಮ್ಮ ಎತ್ತರ ತಗ್ಗು ಪ್ರದೇಶಗಳು ಇರುವಂಥದ್ದು ನಗರದಲ್ಲಿ ಕೆಲವೊಂದು ಮೆಟ್ಟಲುಗಳಲ್ಲಿ 50 ಮೆಟ್ಟಲುಗಳನ್ನು ಏರಿ ಆ ಕಸವನ್ನು ತಗೊಂಡು ಬರಬೇಕು. ಒಂದ ಜನರು ತಂದು ಕೊಡಬೇಕು ಮೇಲೆ, ಅಥವಾ ನಮ್ಮ ಪೌರ ಕಾರ್ಮಿಕರು ಅದನ್ನು ಹೋಗಿ ತಗೊಂಡು ಬರುವಂಥದ್ದು. ಈ ರೀತಿಯ ಸಾಕಷ್ಟು ಸಮಸ್ಯೆಗಳಿದೆ. ಆದರೆ ನಾವು ಇದಕ್ಕೆ ಒಂದು ಬಹಳ ವಿಸ್ತಾರವಾದಂತಹ ಒಂದು ರೀತಿಯ ಒಂದು ಸಮಸ್ಯೆಗಳು ಅನುಕೂಲತೆಗಳೇನು ಅಂತ ಹೇಳಿದ್ರೆ, ಹಿಂದೆ ಪ್ಲಾಸ್ಟಿಕ್ನಲ್ಲಿ ಒಂದು ಇಟ್ಟ ಸಂದರ್ಭಗಳಲ್ಲಿ ನಾಯಿಗಳು ಅದನ್ನ ಇದು ಮಾಡ್ತಾ ಇದ್ರು, ಜಲ್ಲಾಪಿಲಿ ಮಾಡ್ತಾ ಇದ್ರು. ಅದು ಇವರಿಗೆ ಸಿಗ್ತಾ ಇಲ್ಲ, ಅವರು ಅದನ್ನು ಬಿಟ್ಟು ಹೋಗ್ಲೇಬೇಕಾದ ಪರಿಸ್ಥಿತಿ, ಅದು ಅಲ್ಲೇ ಕುಳಿತಾ ಇತ್ತು ಒಂದು. ಈಗ ಹಾಗೆ ಕೊಟ್ಟಿರುವುದು ಬಿನ್ನ ಮೂಲಕ ಅದು ನೇರವಾಗಿ ಅವರ ಬಿನ್ನಿಗೆ ಹಾಕೊಂಡು ಅವರು ತಗೊಂಡು ಹೋಗ್ತಾ ಇದ್ರು. ಇದು ಬಹಳ ಅನುಕೂಲಕರವಾದ ವಾತಾವರಣ. ಅಲ್ಲಿಂದ ಏನೋ ಹೋಯ್ತು. ಈಗ ಲಾರಿಯಲ್ಲಿ ತುಂಬಿದ ನಂತರದಿಂದ ಲಾರಿಯಲ್ಲಿ ಹೋಗ್ತಾ ಇರುವಾಗ ರಸ್ತೆಯಲ್ಲೆಲ್ಲ ಅದರ ತ್ಯಾಜ್ಯಗಳು ಹರಿತಾ ಹೋಗ್ತಾ ಇದೆ ಅಂತ ಅನ್ನೋದು ಈಗ ಉತ್ತರ ಬಯಸ್ತೇನೆ. ಪುರುಷೋತ್ತಮ್ ಸುವರ್ಣ ಅವರು ಇದ್ದಾರೆ. ನಮಸ್ಕಾರ. ಅಶೋಕ್ ನಗರದಿಂದ ನಮಸ್ಕಾರ, ಮಾತಾಡಿ ಸರ್. ನಾನು ಅಶೋಕ್ ನಗರದಿಂದ ಮಾತಾಡೋದು. ಹಾಂ ಸರ್, ನಮ್ದು ಕಾರ್ಪೊರೇಷನ್ ಅಲ್ಲಿ ಒಂದು ಪ್ರಾಬ್ಲಮ್ ಉಂಟು ಸರ್. ಅದು ಇಷ್ಟು ವರ್ಷ ನಾವೊಂದು ಸೀನಿಯರ್ ಸಿಟಿಜನ್ ಮಾತಾಡೋದು. ಈಗ ನೋಡಿ, ನಾವು ಒಬ್ಬ ಅಸೌಖ್ಯ ಬಿದ್ದಾಗ ಅವನನ್ನು ಆಂಬುಲೆನ್ಸ್ ನಲ್ಲಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇವೆ. ಯಾಕೆಂದ್ರೆ ಆದಷ್ಟು ಬೇಗ ಅವನು ಪುನಃ ಆಗ್ಬೇಕು, ಅವನ ಚಾರ್ಜ್ ಕೂಡ ಕಮ್ಮಿ ಆಗ್ಬೇಕಂತ ಅಲ್ವಾ? ಆದ್ರೆ ನೋಡಿ, ನಮ್ಮ ಮಹಾನಗರ ಪಾಲಿಕೆ ಇಷ್ಟು ವರ್ಷದಿಂದ ಒಂದು ರೋಡಿನ ವ್ಯವಸ್ಥೆಗಾಗಿ ಅಂತ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಯಾಕೆಂದ್ರೆ ನೋಡಿ, ಇಲ್ಲಿ ಒಂದು ಹೊಂಡ ಬಿಡ್ತಾರೆ, ಒಂದು 500 ರೂಪಾಯಿಯಲ್ಲಿ ಖರ್ಚು ಮಾಡುವಂತ ಒಂದು ವ್ಯವಸ್ಥೆಗೆ ನಾವು 3 ತಿಂಗಳವರೆಗೆ ಅದನ್ನು ದೂರಕ್ಕೆ ತಳ್ಳಿ ಮತ್ತೆ ಒಂದು 50,000 ಖರ್ಚು ಮಾಡುವಾಗಿ ಮಾಡ್ತಾ ಇದ್ದೀವಿ ನಾವು. ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ಒಂದು ನೋಡಿ, ಕೊಟ್ಟಾರ ಚೌಕಿ ಆಗಿರ್ಲಿ, ಊಬರ್ ಸ್ಟೋರ್ ಆಗಿರ್ಲಿ, ಯಾವುದೇ ಪ್ಲೇಸ್ ಆಗಿರ್ಲಿ, ಅದಕ್ಕೆ ಒಂದು ವ್ಯವಸ್ಥೆ. ಯಾಕಂದ್ರೆ ಎಮರ್ಜೆನ್ಸಿ ಒಂದು ರೋಡ್ ನಲ್ಲಿ ಒಂದು ಹೊಂಡ ಬಿಟ್ಟಿದೆ, ಅವಾಗ ಅದನ್ನು ಮುಚ್ಚಿದಾಗ ಒಂದು 500 ರೂಪಾಯಿಯಲ್ಲಿ ಖರ್ಚಾಗುವ ಬದಲಿಗೆ ಕಾರ್ಪೊರೇಷನ್ ಬಂದು ನೀವು ಖರ್ಚು ಬರುವಾಗ ಕಳೆದ ಪಕ್ಷ 3 ತಿಂಗಳು ಆಗ್ತದೆ. ಅವಾಗ ಒಂದು 50,000 5 ಲಕ್ಷ ರೂಪಾಯಿ ಖರ್ಚಾಗಿದ್ದು ಹೋಗ್ತದೆ. ಇದಕ್ಕೆ ಇಷ್ಟು ವರ್ಷದಿಂದ ಯಾರು ಅದು ಮಾಡಿಲ್ಲ. ಅದೊಂದು ಬಹಳ ಬೇಸರದ ವಿಷಯ ಸರ್ ಇದು. ಸಾಹೇಬ್ರು ಏನ್ ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಓಕೆ 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 ಸರ್ ಪುರುಷೋತ್ತಮರೇ, ಥ್ಯಾಂಕ್ ಯು ತಮ್ಮ ಮತ್ತೆ. ಇದು ಬಹುಶಃ ಇಂಥ ಬಹಳ ಸಮಸ್ಯೆಗಳು. ಮಣ್ಣು ಜಾರಿ ಬಿದ್ದಿತ್ತು ಅಂತ ಫೋನ್ ಮಾಡಿದರೆ ಬರದೇ ಇದ್ದು 2-3 ದಿನ ನಂತರ ಬರೋದು, ಅದು ಇನ್ನೂ ಬಹಳ ದೊಡ್ಡ ದುರಂತಕ್ಕೆ ಅದು ಕಾರಣ ಆಗುವಂಥದ್ದು, ಇಂಥದ್ದೆಲ್ಲ ನಡೀತಾ ಇರುವಂಥದ್ದು. ಬಹುಶಃ ಕೊಟ್ಟಾರ ಚೌಕಿಗೆ ತಾವು ಬಿಟ್ಟು ಕೊಟ್ಟಾಗ ಅದು ಮತ್ತೆ ಈಗ ಸರಿಯಾಯಿತು, ಬಹಳ ಸಮಯಗಳ ನಂತರ ಅದು ಮತ್ತೆ ಸರಿಯಾದದ್ದು. ತಾವು ಯಾರು ಪುರುಷೋತ್ತಮ ಸುವರ್ಣ ಅವರು ಹಿರಿಯವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಹೌದು, ಯಾಕೆ ಹೇಳಿದ್ರೆ ಈ ಹಿಂದೆ ನಮ್ಮ ಡಾಮರ್ ರಸ್ತೆಗಳು, ಈಗ ಮುಖ್ಯ ರಸ್ತೆಗಳೆಲ್ಲವೂ ಕೂಡ ಹೆಚ್ಚಿನದು ಕಾಂಕ್ರೀಟೀಕರಣ ಆದ್ರಿಂದ ಈ ರೀತಿಯ ಅವರು ಸಮಸ್ಯೆಗಳಿಂದ ಅದು ಬರ್ತಾ ಇಲ್ಲ. ಆದರೆ ಒಳ ರಸ್ತೆಗಳಲ್ಲಿ ಇದು ಉಂಟು. ಏನು ಹೇಳಿದ್ರೆ ಸಣ್ಣ ಪಾಟ್ ಹೋಲ್ಗಳು, ಸಣ್ಣ ಒಂದು ಏನಾದರೂ ಹೊಂಡಗೆ ಬಿದ್ದರೆ ರಸ್ತೆಯಲ್ಲಿ ಅದನ್ನು ತಕ್ಷಣ ತೇಪೆ ಮಾಡಿಬಿಟ್ರೆ ಅಟ್ಲೀಸ್ಟ್ ಆ ರಸ್ತೆ ಅಲ್ಲಿ ಏನೋ ಒಂದು 2-3 ತೇಪೆಗಳು ಆಗಿಬಿಟ್ರೆ ಅದನ್ನು ಮುಗಿಯಿತು. ಆ ರಸ್ತೆಗೆ ಇಡೀ ಖರ್ಚು ಮಾಡೋದು ಅವಶ್ಯಕತೆ ಬರುವುದಿಲ್ಲ ಅಂತ ಹೇಳಿದೆ. 100% ಸತ್ಯ. ಯಾಕೆ ಹೇಳಿದ್ದೇನೆ, ಕೆಲವೊಂದು ರಸ್ತೆಗಳನ್ನು ಆವಾಗಲೇ ಅದಕ್ಕೆ ಏನಾದರೂ ವ್ಯವಸ್ಥೆಗಳನ್ನು ಮಾಡಿಬಿಟ್ರೆ, ಪಾಟ್ ಹೋಲ್ಗಳನ್ನು ಫಿಲ್ ಮಾಡಿಬಿಟ್ರೆ, ಮತ್ತೆ ಆ ಮಳೆಗಾಲಕ್ಕೆ ಆ ಹೊಂಡವು ದೊಡ್ಡವಾಗಿ ಇಡೀ ರಸ್ತೆ ಹಾಳಾಗುವಂಥದ್ದು ಪ್ರಮೇಯಗಳ ಬಗ್ಗೆ ಅವರು ಹೇಳಿದ್ದಾರೆ. ಈ ರೀತಿಯ ಕೆಲಸಗಳು ಕೆಲವು ಕಡೆ ಆಗ್ತಾ ಇಲ್ಲ. ನಮ್ಮ ಇಂಜಿನಿಯರ್ಸ್ಗಳು ಇರ್ಬೋದು, ಒಂದು ರೀತಿಯ ಅಸಡ್ಡೆಗಳನ್ನು ತೋರಿಸ್ತಾರೆ. ಖಂಡಿತವಾಗ್ಲೂ ನಾವು ಯಾವುದೆಲ್ಲ ಒಳ ರಸ್ತೆಗಳಿದೆ ಹೆಚ್ಚು ಕಮ್ಮಿ ಮಳೆಗಾಲಕ್ಕೆ ಮುಂಚಿತವಾಗಿ ಅದನ್ನು ರಿಪೇರಿ ಮಾಡಲಿಕ್ಕೆ ನಾವು ಇದು ಮಾಡ್ತೇವೆ, ಟೆಂಡರ್ ಪ್ರಕ್ರಿಯೆಗಳನ್ನು ಕರಿತೇವೆ, ಅದನ್ನು ಮಾಡ್ತೇವೆ. ಈ ರೀತಿಯ ಏನು ತಾವು ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ, ತಮ್ಮ ಒಂದು ದೂರು ಏನು ತಾವು ಕೊಟ್ಟಿದ್ದೀರಿ, ಇದರ ಬಗ್ಗೆ ನಾವು ಖಂಡಿತವಾಗ್ಲೂ ಗಮನ ಹರಿಸ್ತೇವೆ. ನಮ್ಮ ಸಂಬಂಧಪಟ್ಟಂತ ಎಲ್ಲ ನಗರ ಪಾಲಿಕೆಯರು ಇಮಿಡಿಯೇಟ್ ಅದಕ್ಕೆ ನಾವು ಅದನ್ನ ಸ್ಪಂದನೆ ಮಾಡಿದ್ರೆ, ಆ ಕೆಲಸವನ್ನು ಮಾಡಿದ್ರೆ, ಅವ್ರು ಏನ್ ಹೇಳಿದ್ರು, ಈಗ ಒಂದು ಉದಾಹರಣೆ 50 ರೂಪಾಯಿ 500 ರೂಪಾಯಿಯಲ್ಲಿ ಖರ್ಚಾಗುವುದನ್ನು ಮತ್ತೆ 50,000 ಖರ್ಚು ಮಾಡಬೇಕೆನ್ನುವಂಥದ್ದು ಅವ್ರು ಹೇಳಿದ್ರು. ಖಂಡಿತವಾಗ್ಲೂ ಅವರು ಹೇಳಿದ ವಿಷಯ ಹೌದು, 100ಕ್ಕೆ 100 ಸ್ಥಳೀಯ ಸಂಸ್ಥೆಗಳಲ್ಲಿ ಈ ರೀತಿಯ ದೂರುಗಳು ಬರ್ತಾ ಇದೆ. ಆಯಾ ಸಂಬಂಧಪಟ್ಟಂತಹ ಇಂಜಿನಿಯರ್ಗಳು ಇದನ್ನು ಗಮನಕ್ಕೆ ತರಬೇಕು. ಮುಂದಿನ ದಿವಸಗಳಲ್ಲಿ ನಾವೇನು ಪ್ರಗತಿ ಪರಿಶೀಲನೆ ನಮ್ಮ ಸಭೆಗಳಲ್ಲಿ ಉಂಟು, ಇದನ್ನು ನಾವು ನಿರ್ದಿಷ್ಟವಾಗಿ ಸಂಬಂಧಪಟ್ಟಂತ ಇಂಜಿನಿಯರ್ಗಳಿಗೆ ನಾನು ಸೂಚನೆ ನೀಡುತ್ತೇನೆ. ತ್ಯಾಜ್ಯ ನಿರ್ವಹಣೆ ಬಗ್ಗೆ ಹೇಳಿದೆ. ಲಾರಿಗಳಲ್ಲಿ ಇತ್ತೀಚೆಗೆ ಪ್ರಮುಖ ಮುಖ್ಯ ರಸ್ತೆಗಳು ಆ ದೊಡ್ಡ ಲಾರಿಗಳು ತಗೊಂಡು ಹೋಗಿ ಅದು ಬೀಳ್ತದೆ. ಕೆಲವೊಮ್ಮೆ ಆಕ್ಸಿಡೆಂಟ್, ಅದು ದ್ವಿಚಕ್ರ ಸವಾರರಿಗೂ ಕೂಡ ಅದು ಬಹಳ ತೊಂದರೆ ಆಗಿತ್ತು ಅಂತ.
ಖಂಡಿತ. ಬಿನ್ ಅಂತ ಹೇಳಿದ್ರೆ ಅಲ್ಲಿ ಮಾತ್ರ ಬಿನ್ ಅಲ್ಲ, ಲಾರಿಯು ಕೂಡ ಒಂದು ಬಿನ್ ಆಗಿ ಇರಬೇಕು. ಹೌದು, ಖಂಡಿತ. ತಾವು ಏನು ಹೇಳಿದ್ರಿ, ವ್ಯತ್ಯಾಸಗಳಾಗಿದೆ. ಅಂದ್ರೆ ಮೊದಲು ಹಸಿ ಮತ್ತೆ ಒಣ ಒಟ್ಟಿಗೆ ಹೋಗ್ತಾ ಇತ್ತು. ಹೆಚ್ಚಿನ ಕಸಗಳು ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಹೋಗ್ತಾ ಇತ್ತು. ಅಷ್ಟು ಸುಲಭದಲ್ಲಿ ಅದರಲ್ಲಿರುವಂಥ ತ್ಯಾಜ್ಯದಲ್ಲಿರುವಂಥ ಏನು ನೀರುಗಳು ರಸ್ತೆಗೆ ಬೀಳ್ತಾ ಇರಲಿಲ್ಲ. ಈಗ ನೇರವಾಗಿ ಹಸಿ ಕಸಗಳೇ ಹೋಗ್ತಾ ಇರೋದ್ರಿಂದ ವೆಹಿಕಲಲ್ಲಿ ಇರುವಂತಹ ನೀರುಗಳು ರಸ್ತೆಗೆ ಹೋಗಿರುವಂಥ ಸಾಕಷ್ಟು ದೂರುಗಳು ಬಂದಿದೆ. ಖಂಡಿತವಾಗಲೂ ಇದಕ್ಕೆ ಬೇಕಿರುವಂತಹ ವ್ಯವಸ್ಥೆಗಳನ್ನು ನಾವು ಮೊನ್ನೆ ವಿಚಾರಣೆ ಮಾಡಿದೆವು ಸಂಬಂಧಪಟ್ಟಂಥ ಏಜೆನ್ಸಿಯವರಿಗೆ, ಏನು ತ್ಯಾಜ್ಯ ನಿರ್ವಹಣೆ ಮಾಡ್ತಾರೆ. ಅವರು ಹೇಳ್ತಾ ಇದ್ದಾರೆ, ನಮ್ಮ ವೆಹಿಕಲ್ಗಳ ಏನು ಅದು ಸ್ವಲ್ಪ ಹಳೆತ್ತು ವೆಹಿಕಲ್ಗಳು ತುಕ್ಕಿಡಿದಾಗಿದೆ, ಅದಕ್ಕೆ ಬೇಕಿರುವಂತಹ ವ್ಯವಸ್ಥೆಗಳನ್ನು ನಾವು ಫ್ಯಾಬ್ರಿಕೇಟ್ ಮಾಡಿ ಸರಿ ಮಾಡ್ತೇವೆ ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇದರ ಬಗ್ಗೆ ನಮ್ಮ ಕಡೆಯಿಂದ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ. ನಮಗೆ ರಾಮಕೃಷ್ಣ ಮಠದವರು ಸ್ವಚ್ಛ ಭಾರತದ ಅಡಿಯಲ್ಲಿ ಸ್ವಚ್ಛ ಮಂಗಳೂರು ಎನ್ನುವಂಥ ಒಂದು ಇದರಲ್ಲಿ ನಾಮಾಂಕಿತದಲ್ಲಿ ಭಾಳ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಕೂಡ ನಮಗೊಂದು ಸಜೆಷನ್ ಕೊಟ್ಟಿದ್ದಾರೆ. ಅವರು ಕೆಲವು ನಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಉಪ್ಪಿನಂಗಡಿಯಲ್ಲಿ ಅವರು ಏನು ಆ ಗ್ರಾಮದ ಇಡೀ ತ್ಯಾಜ್ಯವನ್ನು ಅವರೇ ನಿರ್ವಹಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರಲ್ಲಿ ಹೇಳ್ತಾರೆ, ಅವರು ಕಲೆಕ್ಟ್ ಮಾಡಿದಂಥ ತ್ಯಾಜ್ಯವನ್ನು ಯಾವ ರೀತಿ ಅಂದರೆ ಸಂಸ್ಕರಣೆ ಮಾಡುವಂಥ ಘಟಕಕ್ಕೆ ತಗೊಂಡು ಹೋಗುವ ರೀತಿಯನ್ನು ಅವರು ನಮಗೆ ತೋರಿಸಿದ್ದಾರೆ. ಅದನ್ನು ಮುಂದಿನ ದಿವಸಗಳಲ್ಲಿ ಅಳವಡಿಸಲಿಕ್ಕೆ ನಮ್ಮ ಕಡೆಯಿಂದ ಕೂಡ ಚಿಂತನೆ ಆಗ್ತಾ ಉಂಟು. ಅವರು ಆ ವೆಹಿಕಲ್ಗಳಲ್ಲಿ ಎಲ್ಲಿಯೂ ಕೂಡ ಆ ಕಸವನ್ನು ಅಲ್ಲಿಗೆ ನೇರವಾಗಿ ಆಗ್ತಾ ಇಲ್ಲ. ಪ್ರತಿಯೊಂದು ಇದನ್ನು ಒಂದು ವೆಹಿಕಲಲ್ಲಿ ಅದಕ್ಕೆ ಅದರ ಸಾಂದ್ರತೆಗೆ ಅನುಗುಣವಾಗಿ ಒಳಗಡೆನೆ ಬೇರೆ ಬೇರೆ ರೀತಿಯ ಬಿನ್ನುಗಳನ್ನು ಇಡ್ತಾರೆ ಅವರು. ಸಣ್ಣ ಸಣ್ಣ ಬಿನ್ನುಗಳು, ಒಂದು 10 kg 5 kg ಕಸ ಸಂಗ್ರಹಣೆ ಆಗುವ ಒಂದು ಬಿನ್ನುಗಳನ್ನು 10-20 ಇರ್ತದೆ. ನೇರವಾಗಿ ಈ ಕಸವನ್ನು ಇದಕ್ಕಾಗ್ತಾ ಇಲ್ಲ, ವೆಹಿಕಲ್ಗೆ ನೇರವಾಗಿ ಹಾಕೋದಿಲ್ಲ, ಆ ಬಿನ್ನುಗಳಿಗೆ ಹಾಕಿ ಮತ್ತೆ ಅದನ್ನು ಆ ಬಿನ್ನುಗಳನ್ನು ಹೋಗಿ ಅವರು ಡಂಪ್ ಮಾಡ್ತಾರೆ. ಇದು ನಗರದಲ್ಲಿ ಎಷ್ಟು ಪ್ರಾಕ್ಟಿಕಲ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಂದರೆ ದೊಡ್ಡ ನಾವು ಪ್ರಮಾಣದಲ್ಲಿ ನಾವು ಇಲ್ಲಿ ತ್ಯಾಜ್ಯವನ್ನು ಕೊಂಡೋಗ್ತೇವೆ. ಆದರೂ ಅವರು ಕೊಟ್ಟಂತಹ ಸಲಹೆಗಳು ಇರ್ಬೋದು, ಅವರು ಮಾಡ್ತಿರುವಂತಹ ಏನು ಅಲ್ಲಿಯ ಮಾಡ್ತಿರುವಂಥ ಪ್ರಯೋಗಗಳನ್ನು ನಾವು ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಇಲ್ಲಿ ಭಾಳ ಮುಖ್ಯವಾಗಿ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಈಗ ಅಂತ ದೊಡ್ಡ ಸಮಸ್ಯೆಗಳು ಈಗ ಬಿನ್ ಬಂದಿರೋದ್ರಿಂದ ಹಿಂದಲ್ಲಿ ಏನಾಗ್ತಾ ಇತ್ತು, ಒಂದು ಸಮಯವನ್ನು ನಿಗದಿಪಡಿಸಲಾಗ್ತಾ ಇತ್ತು. ಒಂದು 8 ಗಂಟೆಗೆ ಇವರು ಬರ್ತಾರೆ ಅಂತೇಳಿ 8 ಗಂಟೆಗೆ ಅವ್ರು ತಂದು ಹೊರಗೆ ಇಡ್ತಾ ಇದ್ರು. ಅವ್ರು ಆ ಸಮಯಕ್ಕೆ ಬರ್ತಾ ಇರಲಿಲ್ಲ. ಕೊನೆಗಾಗುವಾಗ ಏನಾಗ್ತಿತ್ತು, ಅದು 10-11 ಗಂಟೆಗೂ ನಾಯಿಗಳೆಲ್ಲ ಬಂದು ಚಲಾಪಿಲಿ ಮಾಡ್ತಾ ಇದ್ದು ಅಂತ. ಈ ಸಮಯದ ಬಗೆಗೆ ಪಕ್ಕಾ ಒಂದು ನಿರ್ವಹಣೆ ಇಲ್ವೇ ಅಂತ ಅನ್ನುವಂಥದ್ದು ಉಂಟು. ನೀವು ಹೇಳಿದ ಒಣಕಸೆಗೂ ಸಂಬಂಧಪಟ್ಟ ಹಾಗೂ ಕೂಡ ಶುಕ್ರವಾರ ಬರ್ತಾರೆ ಅಂತ ಹೇಳಿದ್ರೆ ಶುಕ್ರವಾರ ಬಂದಿಲ್ಲ, ಅವರು ಶನಿವಾರಕ್ಕೆ ಉಳಿದೋಯ್ತು. ಇಂಥದ್ದೆಲ್ಲ ಸಮಸ್ಯೆ ಇದೆ. ನಾನು ಹೇಳ್ತಾ ಇದ್ದೇನಲ್ಲ, ಜನರು ಇವತ್ತು ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಅದೇ ರೀತಿಯ ವ್ಯವಸ್ಥೆಗಳನ್ನು ನಾವು ಸುಧಾರಣೆಗಳನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಜನರು ಸಹಜವಾಗಿ ಮತ್ತೆ ಮೊದಲಿನ ಸ್ಥಿತಿಗೆ ಬರುವಂಥದ್ದು. ಅದಕ್ಕೋಸ್ಕರ ಈಗಾಗಲೇ ನಾವೇನು ಔಟ್ಸೋರ್ಸ್ ಮಾಡಿದ್ದೇವೆ ಏಜೆನ್ಸಿಗೆ, ತ್ಯಾಜ್ಯವನ್ನು ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅದಕ್ಕೆ ಡೋರ್ ಟು ಡೋರ್ ಕಲೆಕ್ಷನಿಗೆ ಅವರಿಗೆ ನಾವು ಸ್ಪಷ್ಟವಾಗಿ ಕೊಟ್ಟಿದ್ದೇವೆ. ಈಗಾಗಲೇ ತಮ್ಮ ಮೊಬಿಲೈಸೇಷನ್ ಚಾರ್ಟನ್ನು ಕೊಡಬೇಕು ಮತ್ತು ತಮ್ಮ ರೂಟ್ಗಳನ್ನು ಕೊಡಬೇಕು. ನಿರ್ದಿಷ್ಟವಾಗಿ ಯಾವ ರಸ್ತೆಗಳಲ್ಲಿ ನಿರ್ದಿಷ್ಟವಾಗಿ ಇಂತಹ ಸಮಯಕ್ಕೆ ಹೋಗ್ತಿರುವಂಥ ಸಮಯಗಳನ್ನು ಕೂಡ ಕೊಡಬೇಕು ಅಂತ ಹೇಳಿದ್ದೇವೆ. ಮುಂದಿನ ದಿವಸಗಳಲ್ಲಿ ಈಗಾಗಲೇ ನಾವು ಹೆಚ್ಚುವರಿ ವೆಹಿಕಲ್ಗಳನ್ನು ಕೊಡಬೇಕಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗ ಸುಧಾರಣೆಗಳು ಆಗ್ತಾ ಉಂಟು. ಕೆಲವು ಕಡೆಗಳಲ್ಲಿ ಸೌಂಡ್ ಮಾಡ್ಕೊಂಡು ಬರ್ತದೆ, ಗೊತ್ತಾಗ್ತದೆ. ಕೆಲವು ಕಡೆ ಸೌಂಡೇ ಇರುವುದಿಲ್ಲ. ಹೌದು, ಅದನ್ನು ಹೇಳಿದ್ದೇವೆ ನಾವು. ಜಿಂಗಲನ್ನು ಹಾಕುವಂಥದ್ದು, ವಿಸಿಲನ್ನು ಹಾಕುವಂಥದ್ದು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸುಧಾರಣೆಗಳು ಆಗ್ತಾ ಉಂಟು. ಒಂದಷ್ಟು ಶಿಥಿಲವಾಗಿತ್ತು ಇವೆಲ್ಲ ವ್ಯವಸ್ಥೆಗಳು. ಇದಕ್ಕೆ ಒಂದಷ್ಟು ವೇಗಗಳು ಸಿಗ್ತಾ ಇದೆ. ನಮ್ಮ ಆಯುಕ್ತರು ಬಹಳ ಉತ್ತಮವಾಗಿ ಇದಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅವರು ಸಭೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಸೂಪರ್ವೈಸರ್ಸ್ ಇರ್ಬೋದು, ನಮ್ಮ ಏಜೆನ್ಸಿಯ ಸೂಪರ್ವೈಸರ್ಸ್ ಇರ್ಬೋದು, ಅದಕ್ಕೆ ಸಂಬಂಧಿಸಿದಂಥ ಮೇಲ್ಸ್ತರದ ಅವರ ಅಧಿಕಾರಿಗಳನ್ನು ಕೂಡ ಫೋನ್ ಮುಖೇನ ಮಾತಾಡಿ ಹೆಚ್ಚುವರಿ ವೆಹಿಕಲ್ಗಳನ್ನು ಕೊಡಲಿಕ್ಕೆ ಕೂಡ ಈಗಾಗಲೇ ಅವರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ವಾಹನಗಳ ಸಂಖ್ಯೆ ಸ್ವಲ್ಪ ಹೆಚ್ಚಾಗಿ ಬಿಟ್ಟರೆ, ಸ್ವಲ್ಪ ಕಾರ್ಮಿಕರ ಸಂಖ್ಯೆಯನ್ನು ಹೆಚ್ಚಾಗಿ ಬಿಟ್ಟರೆ ಇದು ಸುಸೂತ್ರವಾಗಿ ಹೋಗ್ತದೆ 100%. ಎಸ್ ಸರ್, ಈ ಸಂದರ್ಭ ಪ್ರಶ್ನೆಗಳು ಇನ್ನೂ ತುಂಬ ಇದೆ, ಅದರ ಸಮಯ ಮುಗಿದು ಹೋಗಿದೆ. ಸೊ ಮುಂದೆ ಮತ್ತೊಮ್ಮೆ ತಮ್ಮನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದದಕ್ಕಾಗಿ ತಮಗೆ ಥ್ಯಾಂಕ್ ಯು ಸರ್, ಧನ್ಯವಾದ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.